ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಒಡಿಪುದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜ್ ಪೊಣ್ಣುಲಿನ ಚಿತ್ರೀಕರಣ ಕೇಸ್ ದಿನಕ್ಕೊಂಜಿ ತಿರ್ಗಸ್ ಪಡೆಯೊಂದುಂಡು ಮಲ್ಪೆ ಪೊಲೀಸ್ ಸ್ಟೇಷನ್ ಸುಮೋಟೋ ಕೇಸ್ ಪಾಡ್ದಿರು ವಿಡಿಯೋ ಚಿತ್ರೀಕರಣ ಮಲ್ತನ ದೂರು ಇತ್ತನ ಕಾಲೇಜ್ ಪೊಣ್ಣುಲಾಯಿನ ಶಬನಾಜ್ ಅಲ್ಫಿಯಾ ಬುಕ ಅಲೀಮಾ ಮೆಕ್ರಣ ಮಿತ್ತು ಕೇಸ್ ಪಾಡ್ದಂಡು ಪೊಣ್ಣುಲಿನ ಮಾನ ಬುಕ ಮರ್ಯಾದೆಗೆ ಕುಂದು ಬುಕ ಖಾಸಗಿ ವಿಷಯನು ಮೊಬೈಲ್ ವಿಡಿಯೋ ಮಲ್ತನ ದೂರದ ಮಿತ್ತು ಮೂವೀರು ಬರವು ಕಲ್ಪನ ಪೊಣ್ಣುಲು ಬುಕ ನೇತ್ರಜ್ಯೋತಿ ಕಾಲೇಜ್ ಆಡಳಿತ ಮಂಡಲದ ಮಿತ್ತಲ ಕೇಸ್ ಪಾಡ್ದಂಡು ನೇತ್ರಜ್ಯೋತಿ ಕಾಲೇಜ್ ತಂಡಸಡು ಹಿಡನ್ ಕ್ಯಾಮರಾಡು ವಿಡಿಯೋ ಮಲ್ತದು ಫಾರ್ವರ್ಡ್ ಮಲ್ತದನ್ನು ಎಡಿಟ್ ಮಲ್ತದನ ವಿಡಿಯೋನು ಟ್ವಿಟರ್ಡ್ ಪಟ್ಟೊನ್ನ ಕಾಲ್ಸಿಂಗ್ ಚೌಹಾನ್ ಮಿತ್ ಕೇಸ್ ಪಾಡ್ದಂಡು ಸಾಮಾಜಿಕ ಜಾಲತಾಣಡು ಕಲು ಸುದ್ದಿ ಪರಡ್ದು ಧರ್ಮಪಗೆ ಪುಟ್ಟುನಂಚ ಸೌಹಾರ್ದ ನಡೆಕ್ ಕುಂದುಂಟು ಮಲ್ತನ ದೂರದ ಮಿತ್ ಮಲ್ಪೆ ಸ್ಟೇಷನ್ ಕೇಸ್ ಪಾಡ್ದಂಡು ಒಡಿಪುದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜಿದ ತಂಡಸಡು ಬರವು ಕಲ್ಪನ ಮೂವೀರು ಮುಸ್ಲಿಂ ಪೊಣ್ಣುಲು ಬರವು ಕಲ್ಪನ ಹಿಂದೂ ಪೊಣ್ಣನ ವಿಡಿಯೋ ಚಿತ್ರೀಕರಣ ಮಲ್ತನ ಕೇಸಿಗೆ ಸಂಬಂಧಪಟ್ಟದು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಖುಷ್ಬು ಸುಂದರ್ ಕೇಸ್ದ ವಿಚಾರಣೆಗೆ ಬತ್ತದು ಒಡಿಪು ಜಿಲ್ಲಾಧಿಕಾರಿ ಬೊಕ್ಕ ಎಸ್ಪಿರಿನ ತೂದು 1.5 ಗಂಟೆ ಪೊರ್ತು ಪಾತ್ರಕತೆ ನಡಪಾದಿರು ವಿಚಾರಣೆ ಪಾತ್ರಕತೆ ಹಿಡಿದು ಬೊಕ್ಕ ಖುಷ್ಬು ಸುದ್ದಿಗಾರರ ಪಾತಿರ್ದು ವಿಡಿಯೋ ಚಿತ್ರೀಕರಣ ಬಗೆಟ್ ಪೊಲೀಸರಿಗೆ ಇಡೆಮುಟ್ಟ ಒವ್ವೇ ವಿಡಿಯೋ ಸಾಕ್ಷಿ ತಿಕ್ಕದಜಿ ಮೊಬೈಲ್ ಫೋನ್ಲೇನು ವಿಧಿವಿಜ್ಞಾನ ಪ್ರಯೋಗಾಲಯಗೂ ಕಡಪೊಡ್ದು ಇಡೀ ತನಿಖೆಡ್ದು ಬೊಕ್ಕ ಬರ್ಪುನ ವರದಿದ ಆಧಾರಡು ನನದ ಕ್ರಮ ದೆತನುಂದು ಪಂಡೇರು ಪೊಲೀಸರು ಮೂವೇರು ಪೊಣ್ಣುಲಿನ ಮೊಬೈಲ್ ಫೋನ್ಲೇನು ಸ್ವಾಧೀನೋಗ್ ದೆತೊಂದು ಡಾಟಾ ಒಟ್ಟು ಮಲ್ತದಿರು 40 ಗಂಟೆ ರೆಟ್ರೀವ್ ಮಲ್ತನಲ ದಾಲ ತೋಜಿದಜಿ ಅಂಚದು ಮೊಬೈಲ್ ಫೋನ್ಲೇನು ವಿಧಿವಿಜ್ಞಾನ ಪ್ರಯೋಗಾಲಯಗೂ ಕಡಪುಡ್ದು ಕೊರಡಾತಂಡು ಈ ಸಂಗತಿ ಪತ್ತೊಂದು ಪಾಕ ಫೇಕ್ ವಿಡಿಯೋಲು ಸುದ್ದಿಯಾವನುಂಡು ಅವು ಒವ್ವುಲ ಸತ್ಯಾತ್ ಪೊಣ್ಣುಲಿನ ಮೊಬೈಲ್ಡು ಒವ್ವೇ ವಿಡಿಯೋ ತಿಕ್ಕದಜಿ ವಿಧಿವಿಜ್ಞಾನ ಪ್ರಯೋಗಾಲಯಡು ಸಾಕ್ಷಿ ತಿಕ್ಕಜಿಂಡ ಚಾರ್ಜ್ ಶೀಟ್ ಪಾಡಿರ ಸಾಧ್ಯ ಇಜ್ಜಿ ಕೇಸ್ ಪಾಡಿರ ಸಾಧ್ಯ ಇಜ್ಜಿ ಎಂದು ಪಂಡೇರು ಈ ಸಂಗತಿ ಪಿರವಡು ಬಿಗ್ಗರ್ ಥಿಯರಿ ಅತನ ಬಿಗ್ಗರ್ ಸ್ಟೋರಿ ಉಂಡು ಎಂದು ಇತ್ತೆ ಎನ್ನು ಬುಡ್ಚಿ ನಮನೆ ನ್ಯಾಯಾಧೀಶರಾದ ತೀರ್ಪು ಕೊರ್ಪುನ ಬುಡ್ಚಿ ಪೊಲೀಸರಿಗೆ ತನಿಖೆಗೆ ಸ್ವಾತಂತ್ರ್ಯ ಕೊರಡು ದಯದೀದು ಏರ್ಲ ಒಂದಕ್ಕೆ ಕೋಮು ಬಣ್ಣ ಕೊರಡೆ ಎಂದು ಖುಷ್ಬು ಸುಂದರ್ ಭಿನ್ನಾಯ್ತೊಂಡೇರು ಕಾಲೇಜ್ ಆಡಳಿತ ಮಂಡಳಿ ಬುಕ ಬರವು ಕಲ್ಪನಕ್ಲೇನು ತೂದು ಪಾತ್ರಕತೆ ನಡಪಾವ ಎಂದು ಪಂತಿನ ಖುಷ್ಬು ಸುಂದರ್ ಗುರುವಾರ ಕಾಲೇಜ್ ಆಡಳಿತ ಮಂಡಳಿದ ಒಟ್ಟುಗೂ ಪಾತ್ರಕತೆ ನಡಪಾದಿರು Sir, accusations will be there. We'll have to wait. We can't just go by the accusations. We can't go by what somebody says. There's something called evidence and we'll have to wait for that. Till 4 hours ಇಂತ ತನಿಖೆ ಮಾಡ್ತಿದ್ರೆ ಏನಾದರೂ ಗೊತ್ತಾಗಿರಬೇಕಲ್ಲ ಏನಾದರೂ not necessary. That is what, no, this is not breaking news, sir. This is not about breaking news. This is about students. This is about women. So we have to wait. This is not a 2-minute noodle. Ma'am, one final question. Is the college taking accountability for what happened? You are not going to get anything from me, Anaga. You have to wait till we come with our statements. If there are rumors of hidden cameras in the toilets, please understand there's nil. Nothing to it. It's zilch. There's a rumor which is going around and there are false videos which have been going around that there are hidden cameras. It's an institution and there cannot be any hidden cameras. So please do not follow these kind of stories. And it's very, very upsetting to see that even media is asking me such questions. You should be the first ones to say that these things do not happen, because we all come from educational institutions and we know that we have never faced. Young girls like you have never faced it, right? So we need to understand, we have to behave, and we'll come to a conclusion very soon. Thank you very much. Thank you very much. ಒಡಿಪುದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜ್ ವಿಡಿಯೋ ಚಿತ್ರೀಕರಣ ಓದಂಟು ಮಾತ ಕಡೆಟ್ಲ ಸೊರಲಕ್ಕಾದಲು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಖುಷ್ಬು ಸುಂದರ್ ಸೇರ್ದು ಬೇತೆ ಬೇತೆ ಪಕ್ಷದ ನಾಯಕರು ಕಾಲೇಜಿಗೆ ಪೋದು ಆಡಳಿತ ಮಂಡಳಿ ಬೊಕ್ಕ ಪೊಲೀಸರಿಡಿದು ಮಾಹಿತಿ ದೆತನೊಂದುಲ್ಲೇರು ತಪ್ಪು ಮಲ್ತನ ಮಿತ್ತು ಸರಿಯಾಯಿನ ಕ್ರಮ ದೆತೊನೆರೆ ಬೇತೆ ಬೇತೆ ಸಂಘಟನೆಲು ಒತ್ತಾಯ ಮಲ್ತೊಂದುಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿದ ನಿಲಿಟ್ಟು ಒಡಿಪುದ ಹುತಾತ್ಮರ್ನ ನೆಂಪುದ ತಾಣದ ಕೈತಲು ಪ್ರತಿಭಟನೆ ನಡಪಾಂಡು ಬರೊಂದಿತ್ತಿನ ಬರ್ಸದ ನಡುಟ್ಲ ಪ್ರತಿಭಟನೆ ನಡಪಾಯಿನ ಬರವು ಕಲ್ಪನಕ್ಲು ಸರಿಯಾಯಿನ ತನಿಖೆ ನಡಪಾವುಡು ಅನ್ಯಾಯ ಆಯಿನ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜದ ಬರವು ಕಲ್ಪನ ಪೊಣ್ಣಗ ನ್ಯಾಯ ಒದಗಾವಡೊಂದು ಒತ್ತಾಯ ಮಲ್ತೇರು ಎಬಿವಿಪಿ ಸದಸ್ಯರು ಬರವು ಕಲ್ಪನಾ ಒರ್ತಿ ಪ್ರತಿಭಟನೆಯನ್ನು ಉದ್ದೇಶಿಸಿದ್ದು ಪಾತಿರ್ದು ತಪ್ಪು ಮಲ್ತನ ಮಿತ್ತು ಕಠಿಣ ಕ್ರಮ ದೆತುನೋಡು ಒತ್ತಾಯ ಮಲ್ತೇರು ಪ್ರತಿಭಟನೆದಡೆ ಬತ್ತಿನ ಒಡಿಪು ಜಿಲ್ಲಾ ಎಸ್ಪಿ ಅಕ್ಷಯ್ ಮಚ್ಚೀಂದ್ರ ಹಾಕಿ ಪಾತಿರ್ದು ತನಿಖೆ ನಡತೊಂದುಂಡು ತನಿಖೆದ ಮಾತಾ ವರದಿದ ಆಧಾರಡು ತಪ್ಪು ಮಲ್ತನ ಮಿತ್ತು ಕ್ರಮ ದೆತುನುವ ಅಂದು ಪಂಡೇರು ಬೇಕು ಬರಲೇಬೇಕು
ಬರಲೇಬೇಕು ದೇಶದಲ್ಲಿ ಅವನು ಸುಬೇರ್ ಮಾತಾಡ್ತಾ ಇದ್ದಾನೆ. ಬೇಕೇ ಬೇಕು ದಾರಿ ತಪ್ಪಿಸುವ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಬರಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ತನಿಖೆ ದಾರಿ ತಪ್ಪಿಸುವ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹಾಗಾದ್ರೆ ನಾವು ನಿನ್ನೆ ಇನ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಇವತ್ತು ಎಸ್ ಪಿ ಬರುದಿಲ್ವಾ? ಅವರಿಗೆ ಪತ್ರಿಕಾ ಪ್ರಕಟಣೆ ಕೊಡ್ಲಿಕ್ಕೆ ಆಗ್ತದೆ ಅಂತಾದ್ರೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಹೇಳಿಕೆ ಕೊಡೋಕ್ಕಾಗುತ್ತೆ. ಸತ್ಯ ಹೇಳಲಿಕ್ಕೆ ಆಗುದಿಲ್ಲ. ತಪ್ಪು ಮಾಡಿ ಸತ್ಯವನ್ನು ಮುಚ್ಚಿಡ್ತಾ ಇದ್ದಾರೆ. ಪ್ರೆಷರ್ ಅವರಿಗೆ ಇಲ್ಲ ಅಂತಾದ್ರೆ ಅವ್ರ ಕೆಲಸ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ. ಪೊಲೀಸ್ ಅವ್ರ ದಾರಿ ತಪ್ಪಿಸ್ತಿಲ್ಲ ಅಂತಾದ್ರೆ ಈ ರೀತಿಯ ಘಟನೆ ನಡೆದಿದೆ ಉಡುಪಿಯಲ್ಲಿ. ಅದರ ಬಗ್ಗೆ ಮೊನ್ನೆ ಮೇಲೆ ನಾವು ತಗೊಂಡಿರುವಂತದ್ದು ನಮಗೆ ಕಾಗ್ನಿಸಬಲ್ ತಗೊಳ್ಳಿಕ್ಕೆ ಕಂಟೆಂಟ್ ಬೇಕಾಗಿತ್ತು. ಆ ಕಂಟೆಂಟ್ ಅವರ ಹೇಳಿಕೆಯಲ್ಲಿ ಬಂದಿರೋದು ನಾವು ಅದರ ಮೇಲೆ FIR ತಗೊಂಡಿದ್ದೀವಿ. ಇನ್ನು ಉನ್ನತ ಮಟ್ಟಕ್ಕೆ ಇನ್ನು ಯಾವ ಉನ್ನತ ಮಟ್ಟಕ್ಕೆ ಬೇಕು ಆ ಲೆವೆಲ್ಗೆ ತನಿಖೆ ಮಾಡಿ. ಒತ್ತಡ ಇಲ್ಲ ಅಂತ ಹೇಳಿದ್ರೆ ಆ ಆರೋಪಿಗಳ ಮನೆಗೆ ಹೋಗುವ ಮುಂಚೆ ರಶ್ಮಿ ಸಾವಂತ್ ಮನೆಗೆ ಯಾಕೆ ಹೋಗ್ಬೇಕಿತ್ತು ಪೊಲೀಸರು? ಒಂದು ಟ್ವೀಟ್ ಹಾಕಿದವರು ಆರೋಪಿಗಳ ಮನೆಗೆ ಇನ್ನೂ ಹೋಗ್ಲಿಲ್ಲ, ರಶ್ಮಿ ಸಾವಂತ್ ಮನೆಗೆ ಯಾಕೆ ಹೋಗ್ಬೇಕಿತ್ತು? ಒತ್ತಡ ಇಲ್ಲ ಅಂತ ಹೇಳಿದ್ರೆ ಅದು ಯಾರ ಒತ್ತಡದಲ್ಲಿ ಹೋದದ್ದು ಸರ್? ಅದನ್ನ ಹೇಳ್ತೀನಿ. ರಶ್ಮಿ ಸಾವಂತ್ ಅವರ ಮನೆಗೆ ಹೋಗಿ ಅವರನ್ನ ಹೆದರಿಸುವಂತದ್ದು ನಾವು ಅವರನ್ನ ಹೆದರಿಸಲಿಲ್ಲ. ಯಾಕೆ ಹೋಗುದೇ ಯಾಕೆ ಬೇಕಿತ್ತು? ಟ್ವೀಟ್ ಮಾಡಿದ್ದು ಅವರು, ಟ್ವೀಟ್ ಮಾಡಿದ್ದು ಆರೋಪಿಗಳ ಮನೆಗೆ ಹೋಗುವ ಮುಂಚೆ ಅವರ ಮನೆಗೆ ಯಾಕೆ ಹೋಗ್ಬೇಕಿತ್ತು? ಒಂದ್ ನಿಮಿಷ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಒಂದ್ ನಿಮಿಷ ಕೇಳಿ. ಇನ್ನು ಕೆಲವರು ಹೇಳ್ತಿದ್ದಾರೆ ಅದರಲ್ಲಿ ಅಡಿಷನಲ್ ಮೊಬೈಲ್ಗಳು ಇರಬಹುದು ಅಂತ, ಅವ್ರ ಕಡೆ ಬೇರೆ ಮೊಬೈಲ್ಸ್ ಇರಬಹುದು ಅಂತ. ಬೇರೆ ಮೊಬೈಲ್ಸ್ ಇದ್ದರೆ ಅವು ಸಹ ಸೀಸ್ ಮಾಡಿ, ಅಷ್ಟು ಮೊಬೈಲ್ಗಳನ್ನು ಸೀಸ್ ಮಾಡಿ ಅದಕ್ಕೂ ಸಹ ನಾವು ಸ್ಪಷ್ಟವಾಗಿ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡಿ ಕೊಡ್ತೇವೆ. ಈ ರೀತಿಯ ಒಂದು ವಿಡಿಯೋ ಮಾಡಿ ಅದರ ಮೂಲಕವಾಗಿ ತಮ್ಮ ಉದ್ದೇಶಗಳನ್ನು ಪೂರೈಸಿಕೊಳ್ಳುವಂತಹ ಜಾಲ ಏನಾದರೂ ಉಡುಪಿಯಲ್ಲಿ ಆಗಲಿ ರಾಜ್ಯದಲ್ಲಿ ದೇಶದಲ್ಲಿ ಹರಡ್ತಾ ಇದೆಯಾ? ಹಾಗಾದ್ರೆ ಇದರ ಬಗ್ಗೆ ಸರಿಯಾದಂತಹ ತನಿಖೆ ಎನ್ನುವಂಥದ್ದು ನಡೀಬೇಕು. ಅದೇ ರೀತಿಯಾಗಿ FIR ಆಗುವಂಥದ್ದು ಬಹಳಷ್ಟು ತಡವಾಗಿದೆ. 18ನೇ ತಾರೀಕಿಗೆ ನಡೆದಂತಹ ಘಟನೆಗೆ FIR ಆಗಿರುವಂಥದ್ದು 25ನೇ ತಾರೀಕಿನವರೆಗೆ. ಇಷ್ಟು ದಿನಗಳ ಅಂತರ ಇರುವುದರಿಂದಾಗಿ ಯಾಕೆ ಇಷ್ಟು ಅಂತರ ಆಗಿದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಆದ್ರಿಂದಾಗಿ ವಿದ್ಯಾರ್ಥಿ ಪರಿಷತ್ತಿಗೆ ಈ ತನಿಖಾ ತಂಡದ ಮೇಲೆ, ತನಿಖಾಧಿಕಾರಿಯವರ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಆದ್ರಿಂದಾಗಿ ತಕ್ಷಣವೇ ತನಿಖಾ ತಂಡವನ್ನ, ತನಿಖಾಧಿಕಾರಿಯವರನ್ನ ಬದಲು ಮಾಡಿ ಸರಿಯಾದ ಕೂಲಂಕುಷವಾದಂತಹ ಒಂದು ಈ ವಿಚಾರದ ಬಗ್ಗೆ ಪರೀಕ್ಷೆಯನ್ನು ನಡೆಸಬೇಕು ಮತ್ತು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಂತ ನಾವು ಇಲಾಖೆಯಲ್ಲಿ ಆಗ್ರಹಿಸ್ತೇವೆ. ಉತ್ತರ ಕನ್ನಡ ಜಿಲ್ಲೆದ ಬಡ್ಕಳ ಬಂದರಡ್ದು ಮೀನು ಪತ್ತಿರ ಪೋದಿತ್ತಿನ ಓಡುಲೆಡು ರಡ್ಡು ಓಡ ಗಾಳಿಬೊಕ್ಕ ಸೆರಿಕ್ ತಿಕ್ಕಲ್ದು ಓಡ ಮುರ್ಕೊಂಡುಂಡು ಐಟಿತ್ತಿನ ಇರುವೆರಿನ ಬಚಾವ್ ಮಲ್ತದಂಡು. ಬುಧವಾರ ಕಾಂಡೆ ಬಡ್ಕಳ ಬಂದರದ ಬೆಳಕೆಡ್ದು ಮೀನು ಪತ್ತಿರ ಪೋದು ಮೀನು ಪತ್ತೊಂದುಪನಾಗ ರಭಸವಾದ ಬೀಜಿನ ಗಾಳಿಬೊಕ್ಕ ಸೆರಿಕ್ ಓಡುಡಿತ್ತಿನ ಜಲ್ಲ ಕಡಲ್ ಸೇರಿದಂಡು. ರಡ್ಡು ಓಡುಡಿತ್ತಿನ ಇರುವೆರು ಜವನೀರು ಓಡ ಪತ್ತೊಂದು ನೀರಡು ನೀಂದೊಂದಿತ್ತನೇನು ತೂಯಿನ ಅವಳು ಕೈತಲ್ದ ಓಡದಾಗ್ಲು ಬಚಾವ್ ಮಲ್ತದೇರು. 42 ವರ್ಷದ ರಾಮ ಪುಕ 40 ವರ್ಷದ ಕೃಷ್ಣ ಬಚವಾಯಿನ ಮೀನು ಪತ್ತನಕ್ಲ ಅದುಲ್ಲೇರು. ಓಡಬೊಕ್ಕ ಐಟಿತ್ತಿನ ಬಲೆ ಕಡಲು ಸೇರಿದು ಲಕ್ಷಗಟ್ಲೆನ ಕಾಸು ನಷ್ಟ ಆತನೆಂದು ತೆರೆದು ಬೈತಂಡು.
ಜನ ಇದೆ ಅಲ್ಲ, ಅವ್ರು ಮಡಿಕೆಗೆ ಇದ್ದಂಗೆ ಮಾಡಬೇಕಿತ್ತು ಅಂತ. ಅವ್ರು ಮರಿಗೆ ಇದ್ದಂಗೆ ಮಾಡೋಕ್ಕಾಗೋದಿಲ್ಲ. ಇಲ್ಲೇ ಇದೆ. ಕುಡ್ಲ ಖಾಸಗಿ ಆಸ್ಪತ್ರೆ ಒಂಜಿಟ್ಟು ವೈದ್ಯರು ಸರಿಯಾದ ಗುಮನ ಕೊರಂದೆ ಬೊಕ ಆಡಳಿತ ಮಂಡಳಿಗೆ ಜವಾಬ್ದಾರಿ ದಾಂತಿ ನೀಡಿದೆ ಪೆದ್ದೊಲ್ತಿ ತೀರ್ದಿರಿಂದ ದೂರ್ದು ಪೊಂಜನ ಇಲ್ಲದಕ್ಕಲು ಕುಟುಂಬದಕ್ಕಲು ಜಾಗೃತ ಮಹಿಳಾ ವೇದಿಕೆ ಬೊಕ ಸಮಾಜದ ಬಂಧುಲು ಜನಕ್ಕಲು ಆಸ್ಪತ್ರೆದ ಎದುರು ಮಾಮಲ್ಲ ಪ್ರತಿಭಟನೆ ನಡಪಾಯಿನ ಸಂಗತಿ ಬುಧವಾರ ನಡೆತದಂಡು ಪಾತ್ರಕತೆ ನಡಪಾಯಿರ ಬತ್ತಿನ ಪೊಲೀಸರನ್ನ ಓದಂಟಿಗೆ ಒಯ್ತನ ಪ್ರತಿಭಟನೆ ಮಲ್ಪುನಕ್ಲು ಆಸ್ಪತ್ರೆದ ಆಡಳಿತ ಮಂಡಳಿ ಡೀನ್ ಪ್ರತಿಭಟನೆದಡೆ ಬತ್ತದು ಪಾತ್ರಕತೆ ನಡಪಾವಡು ಒಂದು ಹಠ ಪತ್ತಿಯರು ಆಸ್ಪತ್ರೆ ಹಿಡಿದು ಪುನಃ ಸಾಗಾಯರ ಬುಡಂದೆ ಬರೊಂದು ಪುನಃ ಬರ್ಸೋನು ಲೆಕ್ಕೋಗ್ದೆತೊನಂದೆ ಪ್ರತಿಭಟನೆ ಮಲ್ತೇರು ಈ ಪುರ್ತುಡು ಪೊಲೀಸರು ಬುಕ್ಕ ಪ್ರತಿಭಟನೆ ಮಲ್ಪುನಕ್ಲೆಡ ಒಯ್ತ ಪತ್ತ ಆತಂಡು ಬೆಳ್ತಂಗಡಿ ತಾಲೂಕು ಕುಕ್ಕೇಡಿದ ಪ್ರದೀಪ್ ಆಚಾರ್ಯರನ್ನ ಬುಡಿದಿ 36 ವರ್ಷ ಪ್ರಾಯದ ಶಿಲ್ಪಾ ಆಚಾರ್ಯರನ್ನು ಜುಲೈ 2ಗೆ ಪೆದುಪುನ ಬೇನೆ ಶುರು ಆಯ್ನಿಡ್ದವರ ಆಸ್ಪತ್ರೆಗೆ ಸೇರ್ಸಾದಿತ್ತಂಡು ಅಂಡ ಆಯ್ನ ಆರೋಗ್ಯ ತೋಂದಿತ್ತಿನ ಡಾಕ್ಟರ್ ವೀಣಾ ಭಗವಾನ್ ಅಕೇರ್ ದಕ್ಷಿಣಟು ಕೈ ಬುಡ್ದು ಆಸ್ಪತ್ರೆಗೆ ಬರಂದೆ ಡ್ಯೂಟಿ ವೈದ್ಯರು ಹಿಡಿದು ಸಿಸೇರಿಯನ್ ಮಲ್ಪಾದೇರು ವೀಣಾ ಡಾಕ್ಟ್ರಿಗೆ ಫೋನ್ ಮಲ್ಪುನಗ ಐತಾರ ತಾನು ಬರ್ಪುಜಿಂದು ಮಲ್ಲ ಸಂಗತಿ ಅತ್ತಂದು ಪಂಚ ಪಾತಿರ್ದೇರು ವೀಣಾ ಇಜ್ಜಂದೆ ಶಿಲ್ಪಗ್ ಸಿಸೇರಿಯನ್ ಮಲ್ತದಿತ್ತದು ಪೊಣ್ಣು ಬಾಲೆ ಪುಟ್ಟುದುಂಡು ಐದು ಬೊಕ್ಕ ಗರ್ಭಕೋಶ ದೆಪ್ಪೊಡು ಪಂತೇರು ಐನು ದಿನದ ಬೊಕ್ಕ ಬ್ರೈನ್ ಡ್ಯಾಮೇಜ್ ಆತನಂದು ಪಂತೇರು ಜುಲೈ 25ಕ್ಕೆ ಐಸಿಯುಡು ಶಿಲ್ಪ ತೀರ್ದೇರಿಂದ ಇಲ್ಲಲ್ದಕ್ಲೆಗೆ ಮಾಹಿತಿ ಕೊಡ್ತೇರೆಂದು ಪೊಂಜಲಿನ ಪುರುಂಬಾಟದಾರ ಪವಿತ್ರ ಏವ್ರ ತೋಜಾಯರು ಒಂದು ಇಡೀ ಡಾಕ್ಟ್ರಿನ ಬೊಕ್ಕ ಆಸ್ಪತ್ರೆ ಗುಮನ ಕೊರಂದೆ ಆತಂಡು ಎಂಕ್ಳು ಈತ್ ಪ್ರತಿಭಟನೆ ನಡಪಾವೊಂದು ಇತ್ತಂಡಲ ಆಡಳಿತ ಮಂಡಳದ ಒರಿ ಬತ್ತದು ಎಂಕ್ಲಿನ ಬೇನೆ ಬೇಜಾರು ಕೇಂದ್ರದ ಜಿರೆಂದು ಶಿಲ್ಪನ ಕಂಡನಿ ಪ್ರದೀಪ್ ಆಚಾರ್ಯ ಕದ್ರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರೆ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ಪುನಃ ಪೊರ್ತುಡು ಆಸ್ಪತ್ರೆ ಕೈತಲು ಪುನಃ ತಡೆತದು ಪೊಂಜನ ಸಂಬಂಧದಕ್ಲು ಬೊಕ್ಕ ಸಾರ್ವಜನಿಕರು ಏವ್ರ ತೋಜಾಯರು ಕೆಲವರು ಪೊಲೀಸರಿಗೆ ಧಿಕ್ಕಾರ ಘೋಷಣೆ ಪಾಡದು ಏವ್ರ ತೋಜಾದೇರು ಆಕೇರಿಗೆ ಪೊಲೀಸ್ ಬಲ ಪ್ರಯೋಗ ಮಲ್ತದು ಮರಣೋತ್ತರ ಪರೀಕ್ಷೆಗೆ ಕೊನೆಯರು ಪೊಲೀಸ್ ಬಿಗಿ ಬಂದೋಬಸ್ತ್ ಮಲ್ತಿತ್ತಿರು ಡಿವೈಎಫ್ಐ ಸಂಘಟನೆದಕ್ಲು ಆಸ್ಪತ್ರೆಗೆ ಬತ್ತದು ತೀರ್ನ ಪೊಂಜನ ಇಲ್ಲದಕ್ಲೆಗೆ ಸಮಾಧಾನ ಪಂಡದು ಪರಿಹಾರ ದೆಪ್ಪಾದ ಕೊರ್ಪ ಅಂದು ಭರವಸೆ ಕೊರಿಯರು ಜಿಲ್ಲಾ ಆರೋಗ್ಯಾಧಿಕಾರಿ ಕಿಶೋರ್ ಕುಮಾರ್ ದುಂಬಾಳ್ತಿಡು ಆಸ್ಪತ್ರೆದ ಡೀನ್ ಡಿವೈಎಫ್ಐ ನಾಯಕರನ್ನ ಒಟ್ಟುಗು ಪಾತ್ರಕತೆ ನಡಪಾದಿತ್ತದು ತೀರ್ನ ಪುಂಜಗ್ ನ್ಯಾಯ ಕೊರ್ಪಾವಾಂದು ಪಂತೇರು ಡಿಎಚ್ಒ ದುಂಬಾಳ್ತಿಡು ಐವೇರ್ನ ಬೇತೇನೆ ತನಿಖೆದ ಕೂಟ ಕಟ್ಟದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಕೊರ್ಪುನ ವರದಿನ ಡಿಎಚ್ಒ ಜಿಲ್ಲಾಧಿಕಾರಿಗಳಿಗೆ ಒಪ್ಯಾಯಿ ಬೊಕ್ಕ ಕ್ರಮದ ತುನೇರ ಉಲ್ಲೇರೆಂದು ಡಿವೈಎಫ್ಐ ನಾಯಕರು ತೆರಿಪಾದೇರು ಅದು ಇದೆಲ್ಲ ಬೇಡ ಟಿಸಿ ಅವರಿಗೆ ಇಲ್ಲಿ ಬರಬೇಕು ಮೇಡಮ್ ಆಸ್ಪತ್ರೆಯ ಸಿಬ್ಬಂದಿಗಳು ನಾಟ್ ಬಾದರ್ಡ್, ಅವರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬುವ ರೀತಿಯಲ್ಲಿ ಅವರ ದಿನಚರಿ ನಡೀತಾ ಇದೆ. ಇದಕ್ಕೆ ಡೀನ್ ಅವರು ನಮ್ಮ ಹತ್ರ ಬಂದು ಇಲ್ಲಿ ಆನ್ಸರ್ ಮಾಡಬೇಕು. ಇವರು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಒಳಗೆ ಕೂತ್ಕೊಂಡಿದ್ದಾರೆ ಬೆಚ್ಚಗೆ. ಅವರು ಒಳಗೆ ಬೆಚ್ಚಗೆ ಕೂತ್ಕೊಳ್ಳೋದು ಬೇಡ, ರಾತ್ರಿ ಊಟ ನಿದ್ದೆ ಇಲ್ಲದೆ ನಾವು ಕಾದಿದ್ದೇವೆ. 23 ದಿವಸ ಆಯಿತು ಇವತ್ತಿಗೆ. 23 ದಿವಸದಿಂದ ಸರಿಯಾದ ಊಟ ನಿದ್ದೆ ಇಲ್ಲದೆ ಫ್ಯಾಮಿಲಿ ಅವರು, ಕುಟುಂಬಸ್ಥರು ಎಲ್ಲರೂ ನಾವು ಕಾದಿದ್ದೇವೆ. ಇವರು ಆರಾಮದಲ್ಲಿದ್ದಾರೆ. ಈಗಾದರೂ ಹೊರಗೆ ಬಂದು ಅವರು ಮೀಡಿಯಾದವರ ಮುಂದೆ ಆನ್ಸರ್ ಮಾಡಿ. ಅದನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ರೈಮ್ ನಮ್ಗೆ ಒಂದು ಸ್ಪಂದನೆ ಕೊಡಲಿಲ್ಲ ಅಂತ ಅರ್ಥ ಉಂಟು. ಒಂದು ನಿಮಿಷ ಕೇಳಿಯಪ್ಪ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ರಾತ್ರಿಯಿಂದ ಇವ್ರ ಜೊತೆಲಿ ನಾವಿದ್ದೇವೆ.
ಕನ್ಸರ್ನ್ ಅಥಾರಿಟಿ ಯಾರು DH ಅವ್ರ ಜೊತೆ ಇವರು ಖುದ್ದು ಮಾತಾಡಿದರೆ ನಾವು ಇದ್ದೇವೆ ಇಲ್ಲಿ ಮಾತಾಡ್ಕೊಂಡು ಇವ್ರನ್ನ ಲೀಗಲಿ ಏನಾಗಬೇಕು ಅಂತಕ್ಕಂಥದ್ದನ್ನು ನಾವು ಇವ್ರ ಕಡೆಯಿಂದ ಹೇಳಿದ್ದೇವೆ. ಲೀಗಲಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ನಮಗೆ ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ತಗೊಂಡು ಏನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೇವೆ. ಒಂದು ಬಟ್ ಡೀನು ಬರಬೇಕು ಇದನ್ನು ಬರಬೇಕು ಅದು ಪೊಲೀಸರ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ನಿಮ್ಮ ಸರಿಯಲ್ಲ. ಒಂದು ನಿಮಿಷ ಅದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದು ಕಂಟ್ರೋಲ್ ಇರ್ತಕ್ಕಂಥದ್ದು ಯಾರು ಅಂತ ಹೇಳ್ಬಿಟ್ಟು ಇವರಿಗೂ ಗೊತ್ತಿದೆ. ಇವರು ಅದು ಮಾತು ಆಡಿದ್ದಾರೆ, DH ಅವ್ರ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಅದಕ್ಕೆ ಕೇಳ್ತಾರೆ, ಕೇಳಲಿ. ಅದು ಬಿಟ್ಬಿಟ್ಟು ಪೊಲೀಸರು ತರಿಸ್ಬೇಕು ಮಾಡುವಂತೆ ದಯವಿಟ್ಟು ಅದನ್ನ ಆ ಥರದ ಎಚ್ಚರಿಕೆ. ನಾವು ಪೊಲೀಸರು ಬಂದಿರೋದೇನು ನಿಮ್ಗಾಗಲಿ ಅವ್ರಿಗಾಗಲಿ ತೊಂದರೆ ಆಗ್ಬಾರ್ದು. ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಲ್ಲಿ ಮಾಡಿ ಪ್ರತಿಭಟನೆ. ಅನ್ಯಾಯವಾಗಿ ಒಂದು ಹೆಣ್ಣು ಮಗಳನ್ನು ಇಲ್ಲಿ ತಂದು ಸಾಯಿಸಿದೆ. ಗಲಾಟೆ ದಯಮಾಡಿ ಆಕ್ಚುಲಿ ಶಿಲ್ಪ ಎಂಬುವರು ಹೆರಿಗೆಗೆ ಅಂತ ಹೇಳ್ಕೊಂಡು ದಾಖಲಾಗಿದ್ದಾರೆ. 2 ತಾರೀಕಿಗೆ ಅಡ್ಮಿಷನ್ ಆಗಿರುವಂತದ್ದು. ಆಕ್ಚುಲಿ ಅವರು ಎಲ್ಲ ಟೆಸ್ಟ್ ಗಳನ್ನ ಇದೇ ಹಾಸ್ಪಿಟಲ್ ನಲ್ಲಿ ಮಾಡ್ತಾ ಇದ್ರು. ಡಾಕ್ಟರ್ ವೀಣಾ ಭಗವಾನ್ ಗೈನಕಾಲಜಿಸ್ಟ್ ಅವರನ್ನ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. 28 ತಾರೀಕಿಗೆ ಇಲ್ಲಿ ಬಂದಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದ್ದಾರೆ. ಆ ಸ್ಕ್ಯಾನಿಂಗ್ ಅಲ್ಲಿ ತಾಯಿ ಮತ್ತೆ ಗರ್ಭದಲ್ಲಿರುವಂತಹ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಅವರು ಪೇರೆಂಟ್ಸ್ ಗೆ ಹೇಳಿದ್ದಾರೆ, ಅವರ ಗಂಡನಿಗೆ ಮತ್ತೆ ಮನೆಯವರಿಗೆ ತಿಳಿಸಿದ್ದಾರೆ. 6 ತಾರೀಕಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ರು, ಜುಲೈ 6ಕ್ಕೆ. ಆದ್ರೆ ಜುಲೈ 2 ತಾರೀಕು ಆದಿತ್ಯವಾರ ಇವರಿಗೆ ಸಣ್ಣದಾಗಿ ಬೆನ್ನು ನೋವು ಕಾಣಿಸಿಕೊಂಡ ಕಾರಣ ಇನ್ನು ಒಂದು ದಿನ ಹತ್ತಿರ ಇರುವಾಗ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಅಂತ ಹೇಳ್ಕೊಂಡು ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ಅವರು ವೀಣಾ ಭಗವಾನ್ ಅವರಿಗೆ ಸಿಬ್ಬಂದಿಗಳು ಕಾಲ್ ಮಾಡಿದ್ದಾರೆ, ಮೇಡಮ್ ಡೆಲಿವರಿಗೆ ಬಂದಿದೆ ಅಂತ ಹೇಳ್ಕೊಂಡು. ವೀಣಾ ಭಗವಾನ್ ಅವರು ಹೇಳ್ತಾರೆ ಅಂತ ಇವತ್ತು ಆದಿತ್ಯವಾರ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ತಾಯಿ ಹತ್ರ ಹೇಳಿದ್ದಾರೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಬಟ್ ನಾವೀಗ ಸಿಸೇರಿಯನ್ ಮಾಡ್ಲೇಬೇಕಾಗ್ತದೆ, ಇದು ಲೇಬರ್ ಪೇನ್ ಅಂತ ಹೇಳ್ಬಿಟ್ಟು ಸಿಸೇರಿಯನ್ ಪ್ರೊಸೀಜರ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ತಾಯಿ ಒಬ್ಬರೇ ಇದ್ದದ್ದು ಆ ಹೊತ್ತಲ್ಲಿ. ಸಿಸೇರಿಯನ್ ಮಾಡಿ ಇಮಿಡಿಯೇಟ್ಲಿ ಹೇಳಿದ್ರಂತೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ಕೊಂಡು. ಪ್ಲಾಸ್ಮಾ ಕಸ ಅಂಟಿಕೊಂಡಿದೆ ಗರ್ಭಕೋಶಕ್ಕೆ, ಹಾಗಾಗಿ ನಾವು ಗರ್ಭಕೋಶ ತೆಗಿಬೇಕು ಅಂತ. ಆ ಕ್ಷಣದಲ್ಲಿ ಅಲ್ಲಿ ಇದ್ದದ್ದು ತಾಯಿ ಮಾತ್ರ. ತಾಯಿಗೆ ಸಡನ್ ಆಗಿ ನೀವು ಪ್ರೊಸೀಜರ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಕೂಡ ಆಗುದಿಲ್ಲ, ಈಗ ವೈದ್ಯಕೀಯ ಇದರ ಬಗ್ಗೆ ನಮ್ಗೆ ಗೊತ್ತಿರುವುದಿಲ್ಲ. ಅವರು ಆಯ್ತು ಅಂತ ಹೇಳಿದ್ದಾರೆ, ಗರ್ಭಕೋಶವನ್ನ ತೆಗೆದಿದ್ದಾರೆ. 2 ದಿನದ ನಂತರ ಪಿಡ್ಸ್ ಬಂದಿದೆ, ಜ್ವರ ಬಂದಿದೆ ಅಂತ ಹೇಳ್ಕೊಂಡು ಇವರಿಗೆ ಕುಟುಂಬಸ್ಥರಿಗೆ ಹೇಳ್ತಾರೆ, ಕಾರಣ ಕೊಡ್ತಾರೆ. ಅಂದ್ರೆ ಡೆಲಿವರಿ ಆದಲ್ಲಿಂದ ಮಗುವನ್ನ ತಾಯಿ ಹತ್ರ ಕೊಡ್ಲೇ ಇಲ್ಲ. ಅಂದ್ರೆ ಅವರು ಕೋಮದಲ್ಲಿದ್ದಾರೆ, ಬಾಣಂತಿ ಕೋಮದಲ್ಲಿದ್ದಾರೆ. ಮಗುವಿಗೆ ಎದೆ ಹಾಲಿನ ಹಕ್ಕನ್ನು ಕೂಡ ಕಿತ್ಕೊಂಡಿದ್ದಾರೆ. ಎದೆ ಹಾಲು ಇಲ್ಲ, ಏನೂ ಇಲ್ಲ. ಮಗು ಸೆಪರೇಟ್ ವಾರ್ಡ್ ಅಲ್ಲಿ ಇದೆ, ಇವರು ICU ಅಲ್ಲಿ ಇದ್ರು. ಆಮೇಲೆ 2 ದಿನ ಆದ ನಂತರ, ಅದಾಗಿ 5 ದಿನ ಆದ ನಂತರ MRI ಸ್ಕ್ಯಾನಿಂಗ್ ಮಾಡಿ ಬ್ರೈನ್ 70% ವರ್ಕ್ ಆಗ್ತಾ ಇಲ್ಲ ಅಂತಕ್ಕಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಕೊಡುವಾಗ ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ಹೇಳಿಬಿಡಿ ಅಂತ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಅದು ಹೇಳಿದ್ರು ಅಂತ ಹೇಳ್ಕೊಂಡು ಅದರಲ್ಲಿ ಗೊತ್ತಾಗ್ತದೆ. ಫ್ಯಾಮಿಲಿ ಅವರಿಗೆಲ್ಲ ಬಂದು ನೋಡ್ಲಿಕ್ಕೆ ಹೇಳಿಬಿಡಿ ಅಂತ ಹೇಳ್ಕೊಂಡು, ಅದು ನಾವು ಹೇಳುವಂತದ್ದು ಲಾಸ್ಟ್ ಸ್ಟೇಜ್ ಅಲ್ಲಿ ಅಲ್ವಾ. ಮತ್ತೆ ನಮ್ಮ ಪ್ರಶ್ನೆ, 28 ತಾರೀಕಿಗೆ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಆ ಸ್ಕ್ಯಾನಿಂಗ್ ಅಲ್ಲಿ ತಾಯಿ ಮತ್ತೆ ಗರ್ಭದಲ್ಲಿರುವ ಮಗು ಚೆನ್ನಾಗಿ ಇತ್ತು, ಪ್ಲಾಸ್ಮಾದಲ್ಲಿ ಏನು ಕಸ ಅದು ಇದು ಎಂತ ಸಮಸ್ಯೆ ಇರಲಿಲ್ಲ ಗರ್ಭಕೋಶದಲ್ಲಿ. ಸಡನ್ ಆಗಿ ಡೆಲಿವರಿಗೆ ಬರುವಾಗ ಹೇಗೆ ಅದು ಚೇಂಜ್ ಆಯ್ತು? ಅದು ಅವ್ರು ಕೇಳುವಾಗ ಹೇಳ್ತಾರೆ ಕೆಲವರಿಗೆ ಗೊತ್ತಾಗುದಿಲ್ಲ, ಕೆಲವರದಲ್ಲಿ ಹಾಗೆ ಇರ್ತದೆ. ಅದೇ ಲೇಡಿ ನಮ್ಮ ಶಿಲ್ಪಾ ಅವರದ್ದು ಡೆಲಿವರಿ ಆಗುವ 2-3 ದಿನ ಆಸುಪಾಸಿನಲ್ಲಿ ಇನ್ನೊಂದು ಲೇಡಿಗೆ ಅವರು ಡೆಲಿವರಿ ಮಾಡಿದ್ದಾರೆ. ಅವರದ್ದು ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಹೇಳಿದ್ದಾರೆ ಕಸ ಅಂಟಿಕೊಂಡಿದೆ ಅಂತ ಹೇಳ್ಕೊಂಡು. ಸಿಸೇರಿಯನ್ ಮಾಡ್ಬೇಕಾ ಅಂದ್ರೆ ಒಂದು ಪೇಷಂಟ್ ಇದ್ದು ಸ್ಕ್ಯಾನಿಂಗ್ ಅಲ್ಲಿ ಕಾಣ್ತದೆ, ಇನ್ನೊಂದು ಪೇಷಂಟ್ ಇದ್ದು ಸ್ಕ್ಯಾನಿಂಗ್ ಅಲ್ಲಿ ಕಾಣುದಿಲ್ವಾ ಇವರಿಗೆ?
ಒಂದು ಸಂಬಂಧವೇ ಇಲ್ಲ, ನಮ್ಗೆ ಸಂಬಂಧವೇ ಕೊಡುವುದಿಲ್ಲ ಇದು ಅನ್ನುವ ಹಾಗೆ ಒಂದು ಪೇಷಂಟ್ ಬೇಜವಾಬ್ದಾರಿತನಯುತವಾಗಿ ಅವರು ನಡ್ಕೊಂಡಿದ್ದಾರೆ. ವೀಣಾ ಭಗವಾನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಇದು ದಯವಿಟ್ಟು ನೀವು ಪ್ರತಿ ಹೆಣ್ಣು ಮಗಳಿಗೆ ತಲುಪಿಸಬೇಕು, ಮೀಡಿಯಾದವರು ಪ್ರತಿ ಹೆಣ್ಣು ಮಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನನ್ನ ಕ್ಲಿನಿಕ್ಕಿಗೆ ಟೆಸ್ಟಿಗೆ ಅಂತ ಬರುವವರಿಗೆ ನಾನೇ ಡೆಲಿವರಿ ಮಾಡ್ತೇನೆ ಅಂತಕ್ಕಂಥ ಕಮಿಟ್ಮೆಂಟ್ ಅನ್ನು ನಾನು ಕೊಡುವುದಿಲ್ಲ. ಇನ್ನು ಆಸ್ಪತ್ರೆಗೆ ಬಂದವರನ್ನು ನಾನು ಯಾಕೆ ಡೆಲಿವರಿ ಮಾಡಬೇಕು, ನಾನು ಯಾಕೆ ರೆಸ್ಪಾನ್ಸಿಬಲ್ ಅನ್ನುವ ಕ್ವಶನ್ ಅನ್ನು ಅವರು ನಮ್ಮ ಮೇಲೆ ಹಾಕ್ತಾರೆ ಇರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ಮಹಿಳೆಯರು ನಮಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಸಿಗ್ತದೆ ಅಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಹಿಡನ್ ಅಜೆಂಡಾಗಳಿದೆ, ಇಲ್ಲಿ ತುಂಬಾ ಹಿಡನ್ ಅಜೆಂಡಾಗಳಿದೆ. ಏನಂತ ಹೇಳಿದ್ರೆ ಡೆಲಿವರಿ ಆಗಿ 3 ದಿವಸ ಮಾತ್ರ ಅವರಿಗೆ ಫ್ರೀ ಇರ್ತಕ್ಕಂಥದ್ದು. ಆ 3 ದಿವಸದ ನಂತರ ಏನೆಲ್ಲ ಆಗ್ತದೆ ಅದು ಯಾರು ಕುಟುಂಬಸ್ಥರಿದ್ದಾರೆ ಅವರು ಆ ವೆಚ್ಚವನ್ನು ಭರಿಸಬೇಕು. ಮತ್ತೆ ಪ್ರತಿಯೊಂದು ಮಾತ್ರೆಗಳನ್ನು ಹೊರಗೆ ಬರೆದು ಕೊಡ್ತಾರೆ, ಮಾತ್ರೆ ಇಂಜೆಕ್ಷನ್. ಆಮೇಲೆ ಆಯುಷ್ ಇದ್ದು ಕ್ಲೇಮ್ ಮಾಡ್ಕೊಳ್ತಾರೆ. ಇದೆಲ್ಲ ಜನರಿಗೆ ಗೊತ್ತಿರುವುದಿಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಯಾರು ಟೆಸ್ಟ್ ಮಾಡಿರ್ತಾರೆ ಟೆಸ್ಟ್ ಅದೇ ಡಾಕ್ಟರ್ ಮಾಡ್ತಾರೆ, ಒಂದೇ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಕೊನೆ ತನಕ. ಆದ್ರೆ ಡೆಲಿವರಿ ಆ ಡಾಕ್ಟರ್ ಮಾಡುದಿಲ್ಲ. 4 ಯೂನಿಟ್ ಇರ್ತದೆ ಅಂತೆ ಇಲ್ಲಿ. ಆ 4 ಯೂನಿಟ್ ಅಲ್ಲಿ 4 ಡ್ಯೂಟಿ ಡಾಕ್ಟರ್ ಇರ್ತಾರೆ ಅಂತೆ. ಯಾರಾಗ್ತಾರೆ ಈಗ ನಾಯಿಗೆ ನಾವು ಅನ್ನ ಬಿಸಾಡುದಿಲ್ವಾ? ಯಾರಾದ್ರೆ ನಾಯಿದೊಂದು ಹೊಟ್ಟೆಗೆ ಹೋದ್ರೆ ಆಯ್ತು ಅಂತದ್ದು. ನೋಡಿ, ಒಂದು ಗರ್ಭಿಣಿ ಹೆಂಗಸು ಒಂದು ಮಗುವಿಗೆ ಜನ್ಮ ಕೊಡುದು ಅಂತ ಹೇಳಿದ್ರೆ ಇದು ಸಣ್ಣ ಮಟ್ಟದ ವಿಚಾರ ಅಲ್ಲ. ಇದು ಇವರು ನಾಯಿಗೆ ಅನ್ನ ಹಾಕುವಂತಹ ಪರಿಸ್ಥಿತಿಯನ್ನು ಇವರು ಯಾವತ್ತೂ ಮಾಡಬಾರ್ದು. ಡೆಲಿವರಿ ಆಗುವಾಗ ಎಷ್ಟು ಹೆಣ್ಣು ಮಗಳ ಸಾವಾಗಿದೆ, ಆ ಸಾವು ಯಾಕೆ ಆಗಿದೆ ಎನ್ನುವುದರ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕು. ಸಾವಿಗೆ ಇವರು ಎಂತ ನ್ಯಾಯ ಕೊಡ್ತಾರೆ? ಇಷ್ಟು ಜನ ಸೇರಿದ್ರು, ಇಷ್ಟು ಇದು ಮಾಡಿದ್ರು, ಇನ್ನೂ ನಮ್ಮ ಹತ್ರ ಮಾತಾಡ್ಲಿಕ್ಕೆ ನಿನ್ನೆಯಿಂದ ಬರಲಿಲ್ಲ. ಎಷ್ಟು ಇನ್ನು ಮಾತಾಡುವಷ್ಟು ಶಕ್ತಿ ನನಗಿಲ್ಲ. 25 ದಿವಸದಿಂದ ಇದೇ ಆಸ್ಪತ್ರೆಯಲ್ಲಿ ಇದ್ದೇನೆ. ಕೋಮಾದಲ್ಲಿ ಹೆಂಡತಿಯನ್ನು ICಯಲ್ಲಿ ಮಲಗಿಸಿ ನನ್ನನ್ನು ಈ ಪರಿಸ್ಥಿತಿಗೆ ತಂದಿಟ್ಟು ಈಗ ಇಷ್ಟು ಮಾಡಿ ಸಹ ನಮ್ಮ ಹತ್ರ ಒಂದು ನಿಮ್ಗೆ ಎಂತ ನ್ಯಾಯ ಕೊಡುವ ಅಂತೇಳಿ ಇದುವರೆಗೆ ಬರಲಿಲ್ಲ ಮಾತಾಡಲಿಕ್ಕೆ. 2 ಹೆಣ್ಣು ಮಕ್ಕಳನ್ನು ನಾನು ಹೇಗೆ ದುಡ್ಡು ಡಾಕ್ಟರ್ಸ್ ಏನು ರೆಸ್ಪಾನ್ಸೇ ಮಾಡಿಲ್ಲ. ಡಾಕ್ಟರ್ಸ್ ನಿನ್ನೆ ಡೆತ್ ಆದ ನಂತರ ನಮಗೆ ಹೊರಗೆ ಬಂದು ಇನ್ನೂ ಸಹ ಮಾತಾಡಲಿಲ್ಲ. ಒಳಗಿಂದ ಮಾತಾಡಿದ್ದಾರೆ, ಮತ್ತೆ ನಮ್ಮ ಹತ್ರ ಬಂದು ಮಾತಾಡಲಿಲ್ಲ. ಹಾಗೆ ಎಲ್ಲ ಪ್ರೊಸೀಜರ್ ಮಾಡಿದರು. ಲಾಸ್ಟಿಗೆ 70% ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿದರು. ಆನಂತರ ಸಹ ಟ್ರೀಟ್ಮೆಂಟ್ ಮಾಡಿದರು. ಆನಂತರ ಸಹ ನಾವು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಬರ್ತಾ ಇದ್ದೇವೆ ಅಂತ ಹೇಳಿದರು. ಆಲ್ಮೋಸ್ಟ್ 22 ಡೇಸ್ ಆದ ನಂತರ ನಿನ್ನೆ ಇದಾಗಿದೆ ಅಂತ ಹೇಳಿದರು. ಆನಂತರ ನನಗೆ ಎಂತ ಅವರು ನ್ಯಾಯ ಕೊಡ್ತಾರೆ ಅಂತ ವೀಣಾ ಭಗವಾನ್ ಅದೇ ಅವರು ಬರದಿದ್ದರಿಂದ ಇಷ್ಟೆಲ್ಲ ಅನಾಹುತ ಆಗಿದೆ. ಮತ್ತು ಈ ಹೆಣ್ಣು ಮಗಳ ಸಾವಿಗೆ ಆ 2 ಮಕ್ಕಳಿಗೆ ಇವರು ಆಡಳಿತ ಮಂಡಳಿ ವೈದ್ಯರು ಎಂಥ ಉತ್ತರ ಕೊಡ್ತಾರೆ ಅಂತೇಳಿ ನಾವು ಕಾಯ್ತಾ ಇದ್ದೇವೆ. ಹೊರಗಿಂದ ಎದುರಿಂದ ಹೋಗಲಿಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ. ಆದರೆ ಬೇರೆ ರೂಟಿಂದ ಕೊಂಡೋಗ್ಲಿಕ್ಕೆ ಟ್ರೈ ಮಾಡಿದ್ರು. ಆದರೆ ನಮ್ಮ ಒತ್ತಾಯದಿಂದ ಈಗ ಎದುರಿಂದ ಬಂದದ್ದು. ಇಲ್ಲಿ ಹಾಸ್ಪಿಟಲ್ ಇದು ಮ್ಯಾನೇಜ್ಮೆಂಟ್ಗೆ ಮಾತಾಡಿದರೆ ಅವರು ಯಾವುದಕ್ಕೂ ಒಂದು ನಮಗೆ ಆಸ್ಪದವೇ ಇಲ್ಲ, ಏನೋ ನಮ್ಮಿಂದ ಏನೂ ಆಗಲಿಲ್ಲ ಎಂಬ ಒಂದು ರೀತಿಯಲ್ಲಿ ನಮಗೆ ಉಡಾಫೆಯಿಂದ ಉತ್ತರ ಕೊಡ್ತಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಇಂಥ ಮೋಸ ನಮ್ಮಲ್ಲಿ ನಡೀತಾ ಉಂಟು. ಆದರೆ ಯಾರು ಮುಂದೆ ಬಂದು ಮಾತಾಡುವವರಿಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅವರು ಏನು ಅವರಿಗೆ ಬೇಕಾದ ಈಗ ನಾವು ಏನು ಇದರ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೂ ಕೂಡ ಅದಕ್ಕೆ ಬೇಕಾದದ್ದು ಏನು ರಿಪೋರ್ಟ್ಸ್ ಉಂಟು ಅದನ್ನೆಲ್ಲ ಅವರು ರೆಡಿ ಮಾಡಿರ್ತಾರೆ. ಅದಕ್ಕೆ ಬೇಕಾದ ಪೂರಕವಾದ ದಾಖಲೆ ಎಲ್ಲ ಕೊಡ್ತಾರೆ, ಕೇಸ್ ಬಿದ್ದು ಹೋಗ್ತದೆ. ಆದರೆ ಇದು ಜನರಿಗೆ ಇದರ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಹೆರಿಗೆಗೆ ಬರುವ ಪ್ರತಿಯೊಂದು ತಾಯಿಗೂ ಅವಳಿಗೆ ಗೊತ್ತಾಗಬೇಕು ಇಲ್ಲಿ ಏನು ನಡೀತಾ ಉಂಟು ಅಂತ ಹೇಳಿಕೊಂಡು. ಯಾಕಂದರೆ ಅಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಡಾಕ್ಟರ್ ವೀಣಾ ಭಗವಾನ್ ಕೊಡ್ತಾರೆ. ನಮಗೆ ನಿಜವಾಗಿ ಕೇಳುವಾಗ ತುಂಬ ನಾವು ಏನು ಅವರಿಗೆ ಅವರ ಹತ್ರ ಕನಿಷ್ಠ ಜ್ಞಾನ ಇಲ್ಲ, ಆ ರೀತಿ ನಮ್ಮ ಹತ್ರ ಮಾತಾಡ್ತಾರೆ. ಇಲ್ಲಿ ಏನು ಇದು ಮೆಡಿಕಲ್ ಕಾಲೇಜ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಒಂದು ಏನಾಗ್ತದೆ ಅಂತ ಹೇಳಿದರೆ ಒಂದು ಬಡವರ ಒಂದು ಜೀವಕ್ಕೆ ಬೆಲೆ ಇಲ್ಲದಾಗಿ ಆಗಿದೆ. ಒಂದು ಪ್ರಯೋಗಶಾಲೆ. ಬಡವರ ಜೀವ ಬಂದರೆ ಅದನ್ನು ಕೊಯ್ದು ತಿಂದು ಅದನ್ನೇನು ಅವರಿಗೆ ಬೇಕಾದ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಬಿಜೆಪಿ ಯುವ ಮೋರ್ಚಾ ನಾಯಕಿ ಪ್ರವೀಣ್ ನೆಟ್ಟಾರ್ ಕರೆದುಪೋದು ವರ್ಷ ಮಗರ್ಡ್ ಅಂಚದು ಸುಳ್ಳಿಯ ಬಿಜೆಪಿ ಮಂಡಲದ ನಿಲಿಟ್ ಪ್ರವೀಣ್ ನೆಂಪುಕಾದು ನೆತ್ತಿರ್ದಾನ ಶಿಬಿರ ದಿದಿತ್ತೇರು. ಬೆಳ್ಳಾರಡುಪ್ನ ಪ್ರವೀಣ್ ನೆಟ್ಟಾರ್ ಮೂರ್ತಿಗೆ ಮಾಲೆ ಪಾಡ್ದು ಸುಳ್ಳಿದ ಶಾಸಕರು ಭಾಗೀರಥಿ ಮುರುಳ್ಯ ನೆತ್ತಿರ್ದಾನ ಶಿಬಿರ ಉದಿಪನ ಮಲ್ತೇರು. ಮುರುಳ್ಯ ಪಾತಿರ್ತ್ ಪ್ರವೀಣ್ ಕುಟುಂಬಕ್ಕೂ ಬಿಜೆಪಿ ಪಕ್ಷ ಹಿಂದೂ ಸಂಘಟನೆಯಲ್ಲೂ ಮಾತಾರೀತಿದ ಸಹಾಯ ಕೊಡ್ತಾ ಅಂದು ಪಂಡೇರು. ಪ್ರವೀಣ್ ನೆಟ್ಟಾರ್ನ ಬಿಡಿದಿ ನೂತನ ಕುಮಾರಿ ಪಾತಿರ್ದು ಬಿಜೆಪಿ ಸಂಘಟನೆಯಲ್ಲೂ ತನ್ನ ಖಂಡನೆಯನ್ನು ಅಕಣ ಇಲ್ಲ ಮಗನಂಚ ತೂವೊಂದಿರು. ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ದುಂಬಾಳ್ತಿಡು
ಪ್ರವೀಣರ್ನ ಕನತ ಇಲ್ಲು ಕಾಟುದಂಡು ಸಂಘ ಪರಿವಾರ ಬಿಜೆಪಿ ದಕ್ಲು ಬುಡಂದ ಎಂಕಿನ ಒಟ್ಟುಗು ಉಂತುದಿರು ನನ್ನ ಮಿತ್ತಿಲ ಎಂಕಿನ ಒಟ್ಟುಗು ಉಪ್ಪುವೀರು ಪನ್ಪುನ ವಿಶ್ವಾಸ ಉಂಡು ಪ್ರವೀಣರಿನ ಕೆರ್ನ ಕೇಸಿನ ಕೇಂದ್ರ ಸರ್ಕಾರ ವಿಶೇಷ ಕಾಲಜಿಡು NIA ತನಿಖೆ ಕೊರ್ತುಂಡು NIA ಭಾರಿ ಎಡ್ಡೆ ರೀತಿಡು ತನಿಖೆ ಮಲ್ತನುಂಡು ನೂತನ ಕುಮಾರಿ ಪಂಡೇರು ಇವತ್ತು ಪ್ರವೀಣ್ ಅವರ ಸ್ಮರಣೆಯ ದಿನ. ಇವತ್ತು ಇಲ್ಲಿ ಒಂದು ರಕ್ತದಾನ ಶಿಬಿರ ಭಾಜಪದ ಸುಳ್ಯ ಮಂಡಲದ ವತಿಯಿಂದ ಯುವ ಮೋರ್ಚಾದ ಕಡೆಯಿಂದ ಜಂಟಿಯಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಇನ್ನಷ್ಟು ಜನರಿಗೊಂದು ನೆರವಾಗಲಿ ಅಂತ ಹೇಳುವುದು ಎಲ್ಲ ಕಾರ್ಯಕರ್ತರ ಆಶಯ. ಇದೊಂದು ಉತ್ತಮ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಾನು ಹಾರೈಸ್ತೇನೆ. ಪ್ರವೀಣ್ ಅವರ ಘಟನೆ ಹತ್ಯೆ ಆದಂದಿಂದ ಇಂದಿನ ತನಕ ನಮ್ಮ ಜೊತೆಗೆ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಸಂಘ ಪರಿವಾರದವರು ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ನಿಂತಿದ್ದಾರೆ. ಇನ್ನು ಮುಂದೆಯೂ ಅವರು ನಮ್ಮ ಜೊತೆಗಿರ್ತಾರೆ ಅಂತ ಹೇಳುವ ನಂಬಿಕೆ ನಮಗಿದೆ. ನಮ್ಮ ಕುಟುಂಬದ ಆಧಾರ ಸ್ತಂಭ ಆಗಿದ್ದವರು ಕಂಡಂತಹ ಕನಸನ್ನು ನನಸು ಮಾಡುವಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಸಂಸದರು ಆದ ಶ್ರೀ ನಳಿನ್ ಕುಮಾರ್ ಸರ್ ಅವರು ನಮ್ಮ ಜೊತೆ ಸಹಕರಿಸಿದರು. ಅದೇ ರೀತಿ ಅವರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಸಂಘ ಪರಿವಾರದವರು, ಸ್ಥಳೀಯ ಮುಖಂಡರು ನಮ್ಮ ಜೊತೆ ಅಂದಿನಿಂದ ಇಂದಿನ ತನಕ ಒಂದು ಉತ್ತಮ ರೀತಿಯಲ್ಲಿ ಮಗನನ್ನು ಕಳ್ಕೊಂಡಿದ್ರು ಅವರ ಸ್ಥಾನದಲ್ಲಿ ನಿಂತು ಏನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಪ್ರವೀಣ್ ಅವರ ಬಲಿದಾನ ಎಲ್ಲೂ ವ್ಯರ್ಥ ಆಗಬಾರ್ದು ಅಂತ ಹೇಳುವುದು ನನ್ನ ಅನಿಸಿಕೆ. ಕುಳೈ ಹೊನ್ನಕಟ್ಟೆ ವಾರ್ಡ್ ನಂಬರ್ 8 ಉಪನ ಸಾರ್ವಜನಿಕ ಮಾರ್ಗದ ಸರ್ವೆಗೆ ಬತ್ತನ ಅಧಿಕಾರಿಗಳು ಗ್ರಾಮದಲ್ಲಿನ ಪ್ರತಿಭಟನೆಗೆ ಬಗ್ಗದು ವಾಪಸ್ ಪೋಯಿನ ಸಂಗತಿ ನಡೆತದೆ. ಕುಳೈ ಹೊನ್ನಕಟ್ಟೆ ವಾರ್ಡ್ ನಂಬರ್ 8 ಅಜಿಪ್ಪ ಕುಟುಂಬಲು 105 ವರ್ಷದೊಳದಿಂಚ ವಾಸ ಮಲ್ತು ನಿಂತದು. ಮೂಲ ಸೌಕರ್ಯಗಳು ಒಂಜಾಯಿನ ಮಾರ್ಗುಗಾದು ಅರ್ಜಿ ಕೊರ್ದು ಗ್ರಾಮದಕ್ಲು ಮಾರ್ಗುನು ಅಕ್ಲೆನಾದು ಮಲ್ತಿತ್ತೇರು. ಈ ಕಾರ್ಯಗೂ ಸಂಘ ಒಂಜಿ ತರ್ಕದ ಅರ್ಜಿ ಕೊರ್ದು ತಡೆಪ ಪಾಡ್ಪಾದಿತ್ತಂಡು. ಅಂಡ ಗ್ರಾಮದಕ್ಲು 16 ವರ್ಷದಾತು ಉದ್ಯೋಗುಲ ಕಾನೂನು ಪೊರಂಬಾಟ ನಡಪಾಯಿನ ಫಲವಾದ ಹೈಕೋರ್ಟು ಗ್ರಾಮದಕ್ಲಿನ ಪರವಾದ ತೀರ್ಪು ಕೊರ್ದಿತ್ತಂಡು. ಉಂದೆಡ್ದು ಸಾರ್ವಜನಿಕ ಮಾರ್ಗವಾದ ಗಳಸೆರೆ ಗ್ರಾಮದಕ್ಲಿಗೆ ಅವಕಾಶ ತಿಕ್ಕದಿತ್ತಂಡು. ಇತ್ತೆ ಅಧಿಕಾರಿಗಳು ಜನಪ್ರತಿನಿಧಿಲಿನ ಒತ್ತಡಗೂ ಬಗ್ಗದು ಅಂಗಾರೆ ಸಾರ್ವಜನಿಕ ಮಾರ್ಗದ ಸರ್ವೆಗೆ ಬತ್ತದಿತ್ತೇರು. ಸರ್ವೆಗೆ ವಿರೋಧ ತೋಜಾಯಿನ ಕುಳಾಯಿ ಹೊನ್ನಕಟ್ಟೆ ವಾರ್ಡ್ ನಂಬರ್ 7 ಸರ್ವದಕ್ಲಿನ ಬೊಕ್ಕ ಬಾಕಿ ಅಧಿಕಾರಿನ ಮಿತ್ತು ಏವ್ರ ತೋಜಾಯರು. ಹೈಕೋರ್ಟ್ ತೀರ್ಪು ಕೊರ್ದಿತ್ತನಲ್ಲ ಕಾನೂನು ದಂಕದ ಬೈದಿರಂದು ಓದಂಟಗೂ ಇತ್ತೇರು. ಒಂದೇ ರೀತಿ ದುಂಬರಿನ ದಯಾಮರಣಗ ಅರ್ಜಿ ಸಂದಾವ ಅಂದು ತಿರಿಪಾಯರು. ಗ್ರಾಮದ ಊರಿ ಚಿಮಿಣಿ ಎಣ್ಣೆ ಮೈತೊಂದು ಜೀವದ ತೊನ್ವೆ ಎಂದು ಪಂಡದು ಎಣ್ಣೆದ ಕೊಪ್ಪಿನ ತೋಜಾಯರು. ಗ್ರಾಮದಕ್ಲಿನ ಈ ಪ್ರತಿಭಟನೆಗೆ ಬಗ್ರ ಅಧಿಕಾರಿಗಳು ಅಲ್ಪಡ್ದು ಪಿರಪೋಯಿರು. ನ್ಯಾಯಾಲಯದಿಂದನೇ ಜಿಲ್ಲಾಧಿಕಾರಿ ನೋಟಿಸು ನೀವು ನಿಮ್ಮ ಬಾಯಿಂದಲೇ ಬಂದದ್ದು ಸರ್ಕಾರದ ಒತ್ತಡ, ಶಾಸಕರ ಒತ್ತಡ ಬಂದಿದೆ ಅಂತ ನೀವು ಹೇಳಿದವರು. ಬೇರೆ ಹೇಳಿಲ್ಲ. ಎಡಿಯಲ್ಲಿ ಹೇಳಿದ್ರೆ ನಮ್ಮ ವಾಯ್ಸ್ ರೆಕಾರ್ಡ್ ಉಂಟು. ನೀವು ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡುವುದು? ನೀವು ನಾಳೆ ಕೋರ್ಟಲ್ಲಿ ನ್ಯಾಯಾಲಯದ ಪರವಾಗಿ ಕೆಲಸ ಮಾಡುವುದು, ಶಾಸಕರ ಪರವಾಗಿ ಕೆಲಸ ಮಾಡುವುದು? ನೀವು ಶಾಸಕರ ಪರವಾಗಿ ಕೆಲಸ ಮಾಡುವುದು, ಶಾಸಕರ ಪರವಾಗಿ ಕೆಲಸ ಮಾಡಿ. ನ್ಯಾಯಾಲಯದ ಪರವಾಗಿ ಕೆಲಸ ಮಾಡುವುದು, ನ್ಯಾಯಾಲಯದ ಪರವಾಗಿ ಕೆಲಸ ಮಾಡಿ. ಹಾಗೆ ಮಾಡಿ. ಇದೇ MLA ಭರತ್ ಶೆಟ್ಟಿ ಹೇಳಿದವ ಡೈರೆಕ್ಟ್ ನಾಳೆ ಯಾವುದೋಸ್ಕರ? ಶಾಸಕರಿಗೋಸ್ಕರ ನ್ಯಾಯಾಲಯ ಇರುವುದು ಜನಗಳಿಗೋಸ್ಕರ. ಅಲ್ಲ, ಇಲ್ಲಿ ರೆಕಾರ್ಡ್ ಉಂಟು, ನೀವು ಮಾತಾಡಿದ್ದೀರಿ. ಇಲ್ಲಿ ರೆಕಾರ್ಡ್ ಉಂಟು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ. ನೀವು ದೇವರ ನಾನು ನೋಟಿಸ್ ಕಳಿಸಿ, ನಾನು ಈ ನೋಟಿಸ್ ಕಳಿಸಿ ನಮಗೆ ಬರುವುದಿಲ್ಲ. ಅಲ್ಲ, DC ಆಗಲಿ
ನಿಮಗೆ ಒಂದು ಆದೇಶ ಪ್ರತಿಯನ್ನು ಒಂದು DC ತಹಸೀಲ್ದಾರ್ ಮಾಡಿದ ಆದೇಶ ಪ್ರತಿಯನ್ನು ನಿಮಗೆ ಕೊಟ್ಟ ನಂತರ ನೀವು ಅದನ್ನು ಅವರಿಗೆ ನಿಗ್ಲೆಕ್ಟ್ ಮಾಡಿ ವಿರೋಧ ಪಾರ್ಟಿ ಅವರಿಗೆ ನೀವೆಲ್ಲ ಮಾಡಿ ಕೊಡುದು ಅಂತ ಹೇಳಿದ್ರೆ ಮೋಜಾರ್ ಮಲ್ತೇರು ಎಂಗಲ ಸೈನ್ಯ ತೊಂದರೆ ಐನ್ ಎಂಜಲ ಮಲ್ತೇರು ಎಂಗಲ ಸೈನ್ಯದ ವ್ಯಾಲ್ಯೂ ಉಂಡಜ್ಜ ಅವಳತ್ತಿಯೇ ಸೈನ್ಯದ ಎಂಗಲ ಸೈನ್ಯ ತೊಂದರೆ ಪೇಪರ್ ಉಂಟು ಅಲ್ಲಿ ಬರೀತೇನೆ ಫಾಸ್ಟ್ ಬರೀತೇನೆ ಪೇಪರ್ ಉಂಟು ಎಂಗಲ ಜರತ್ತು ವಿಡಿಯೋ ಬೇಡ ವಿಡಿಯೋ 12 ವರ್ಷದಿಂದ ನಾವು ಪ್ರಯತ್ನ ಮಾಡಿ ನಮ್ಗೆ 20 ಫೀಟ್ ಇದು ರೋಡ್ ಸರ್ಕಾರ ಕೊಟ್ಟಿದೆ ಯಾರ ಅಪ್ಪನ ಆಸ್ತಿ ಅಲ್ಲ. ಅದಕ್ಕೆ ಇನ್ನೊಬ್ಬರ ತಂದೆ ಯಾಕೆ ಆಗುವುದು? ಅದರಿಂದ ಅರ್ಧ ತಗೊಂಡು ಇನ್ನೊಬ್ಬರ ತಂದೆ ಯಾಕೆ ಆಗುವುದು? ಅವರಿಗೆ ಬೇಕಾದ್ರೆ ಮಾಡಿ 40 ಫೀಟ್ ಬೇರೆ ಮಾಡಿ ಕೊಡಿ ರೋಡ್. ನಾವು ಮಾಡಿದ ಮಕ್ಕಳಿಗೆ ಅವರ ತಂದೆ ಯಾಕೆ ಆಗುವುದು? ನಾವು ನಿಮ್ಮಲ್ಲಿ ಬರ್ಲಿಕ್ಕಿಲ್ಲ, ನೀವು ಅಲ್ಲಿಗೆ ಹೋಗಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಕೆಲಸವನ್ನು ಮಾಡಬೇಕು. ಜಿಲ್ಲಾಧಿಕಾರಿ ಸರ್ಕಾರಿ ಜಮೀನಿನಲ್ಲಿ 12 ವರ್ಷದಿಂದ ನಾವು ಮೂಲಭೂತ ಸೌಕರ್ಯಕ್ಕಾಗಿ ತಹಸೀಲ್ದಾರಿಗೆ ಜಿಲ್ಲಾಧಿಕಾರಿಯವರಿಗೊಂದು ಮನವಿಯನ್ನು ಕೊಟ್ಟ ನಂತರ ಸ್ವತಃ ತಹಸೀಲ್ದಾರ್ ಒಬ್ಬ ಸ್ಥಳ ಪರೀಕ್ಷೆ ಬಂದು 100ಕ್ಕೆ 100 ಸತ್ಯವೆಂದು ಪರಿಗಣಿಸಿ ಜಿಲ್ಲಾಧಿಕಾರಿಗೆ ವರದಿಯನ್ನು ನೀಡಿದರು. ಈ 60 ಮನೆಯವರಿಗೆ ಬೇಕಾದ ಮೂಲ ಸೌಕರ್ಯಕ್ಕಾಗಿ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟರು. ತಹಸೀಲ್ದಾರಿಗೆ ಸ್ಥಳ ಪರೀಕ್ಷೆ ಮಾಡಿ 13 ಸೆನ್ಸು ಜಮೀನನ್ನು ನಗರ ಪಾಲಿಕೆ ಹಸ್ತಾಂತರ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮೂಲಭೂತ ಸೌಕರ್ಯಕ್ಕಾಗಿ ತಹಸೀಲ್ದಾರ್ಗೆ ಆದೇಶವನ್ನು ಕೊಟ್ಟರು. ತಹಸೀಲ್ದಾರ್ ಅದೇ ಪ್ರಕಾರ ನೋಂದಣಿ ಇಲ್ಲದ ಗ್ರಾಮ ಸಂಘದವರು 1965 ನಂತಹದ್ದು ನೋಂದಣಿಯೇ ಮಾಡಲಿಲ್ಲ ಅಂಥ ಗ್ರಾಮ ಸಂಘದವರು ರಾಜಕೀಯ ಒತ್ತಡದಿಂದ ಅದಕ್ಕೆ 4 ಬಾರಿ ಸ್ಟೇ ತಂದರು ಹೈಕೋರ್ಟ್ನಲ್ಲಿ. ಆ 4 ಸಾರಿಯೂ ಸ್ಟೇ ವೇಕೆಟ್ ಆಯಿತು. ಆದರೆ ಈಗ ರಾಜಕೀಯ ಇಲ್ಲಿ MLA ಅನ್ನು ಸೇರಿಸಿ ನ್ಯಾಯಾಲಯ ನಿಂದನೆ ನೋಟಿಸ್ ಕೊಟ್ಟ ನಂತರ 2 ವರ್ಷ ಆಗ್ತಾ ಬಂತು. ಯಾವುದೇ ಕ್ರಮವನ್ನು ವಹಿಸದೆ ಪುನರಪಿ ಅವರಿಗೆ 12 ಫೂಟು ಆ ಕಡೆ 12 ಫೂಟ್ ಈ ಕಡೆ ಮತ್ತೆ ಉಳಿದ ಜಮೀನನ್ನು ಎಲ್ಲ ಅವರ ಹೆಸರಿನಲ್ಲಿ ಮಾಡಲು ಜಿಲ್ಲಾಧಿಕಾರಿ ಆದೇಶವನ್ನು ನೀಡಿದ್ದಾರೆ. ರವಿಕುಮಾರ್ ಜಿಲ್ಲಾಧಿಕಾರಿ ಆದೇಶವನ್ನು ನೀಡಿದ್ದಾರೆ. ಸಾರ್ವಜನಿಕರ ಪರವಾಗಿ ಬೆಂಗಳೂರು ಉಚ್ಚತಮ ನ್ಯಾಯಾಲಯದಲ್ಲಿ ಹಾಕಿರ್ತಾರೆ. ಅದು ನೋಟಿಸು ಅವರಿಗೆ ಬಂದಿದೆ. ಆ ನೋಟಿಸನ್ನು ಏನು ಗಮನಿಸದೆ ಗ್ರಾಮ ಸಂಘದ ಪರವಾಗಿ MLA ಪರವಾಗಿ ಈ ರಸ್ತೆಯನ್ನು ಮಾಡಲು ಪುನರಪಿ 5ನೇ ಬಾರಿ ನಿಜಾಮುದ್ದೀನ್ ಎಂಬ ಸರ್ವೇಯರು ಸರ್ವಾಧಿಕಾರದಿಂದ ಬಂದು ಅದನ್ನು ಅಳತೆ ಮಾಡಲು ಬಂದಿರುವರು. ಅದಕ್ಕೆ ನಾವು ನ್ಯಾಯಾಲಯದ ನೋಟಿಸನ್ನು ತೋರಿಸಿದ್ದೇವೆ. ತದನಂತರ ಅವರು ವಾಪಸ್ಸು ಹೋದರು. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಕುಡ್ಲದ ನಿಲೆಟ್ ಬುಧವಾರ ಕದ್ರದ ಕೊಳ ನೆಂಪುದ ತಾನಡು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಮಲ್ತೇರು. ಕರೆದುಪೋಯಿನ ಕಾರ್ಗಿಲ್ ಸೈನಿಕರನ್ನ ನೆಂಪುದ ತಾನಡು ಪುರ್ಪ ಅರ್ಪಣೆ ನಮಸ್ಕಾರ ಸಂದಾಯಿತ ಮಲ್ತೇರು. ತೆಬಿಲೆ ಬೊಳುಪು ಪೊತ್ತಾದು ಶಾಂತಿ ಬಯಕೇರು. ಒಂದುವೇ ಪೊರ್ತುಡು ಸಂದನ 18 ಜನ ಸೈನಿಕರನ್ನ ಕುಟುಂಬಲೆಗ್ ಸೈನಿಕ ಕಲ್ಯಾಣ ನಿಧಿ ಪಟ್ಟಿರು. ಒರಂಬ ಕುಟುಂಬಲೆಗ್ ಸುರತ್ಕಲ್ ರಾಷ್ಟ್ರಭಕ್ತ ನಾಗರಿಕ ವೇದಿಕೆದ ನಿಲೆಟ್ ಆಜಿ ಕುಟುಂಬಗೂ ಕೂಡ್ಲದ ವೇದಿಕೆ ಹಿಡಿದು ಮೂಜಿ ಕುಟುಂಬಗೂ ಪುತ್ತೂರ್ದ ವೇದಿಕೆ ಹಿಡಿದು ನಿಧಿ ವ್ಯವಸ್ಥೆ ಮಲ್ತಿತ್ತೇರು. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ನಿಧಿ ಡೆವಲಪರ್ಸ್ದ ಪ್ರಶಾಂತ್ ಮಲ್ಲಪಿನ್ನಿರಾದು ಈ ಪೊರ್ತುರಿತ್ತೇರು. ಸೈನಿಕರನ್ನ ಪೊರಂಬಾಟ ಕಾರ್ಗಿಲ್ ವಿಜಯೋತ್ಸವ ಬಗೆಟ್ ಹಿರಿಯ ಸೇನಾನಿ ದುಂಬುದ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿ ಮಾಹಿತಿ ಕುರಿಯರು. ವಿಶ್ವನಾಥ್ ರಾಷ್ಟ್ರ ಭಕ್ತಿ ಗೀತೆ ಪಂಡೇರು. ದುಂಬುದ ಸೈನಿಕರು, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು, ರೋಟರಿ ಸದಸ್ಯರು, ರಾಷ್ಟ್ರಭಕ್ತ ಜನಕಲು, ರಾಷ್ಟ್ರಭಕ್ತ ನಾಗರಿಕ ವೇದಿಕೆದ ಬೇತೆ ಬೇತೆ ಘಟಕೊಲಿನ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ಶಿವಕುಮಾರ ಮಗಧ ದೇಶಭಕ್ತಿ ಬಗೆಟ್ ಕವಿತೆ ಕಟ್ಟದು ಓದಿಯರು. ಹೇಮಲತಾ ಪ್ರಕಾಶ್ ಶೆಟ್ಟಿ ಅವರ ಸ್ಯಾಪರ್ ಪ್ರಕಾಶ್ ಶೆಟ್ಟಿ ಅವರ ನಾಯಕ ಇನ್ನೊಂದು
ಇವತ್ತು ಈ ಒಂದು 50,000 ದೇಣಿಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ತುಂಬ ಕೃತಜ್ಞತೆಯಿಂದ ನಾವು ಪಾಲ್ಗೊಂಡಂತಹ ನಮ್ಮ ಯೋಧರಿದ್ದಾರೆ ಈಗ. ಆದರೆ ಈ ಒಂದು ಪದ್ಧತಿ ಎಲ್ಲ ಕಡೆ ಇರೋದ್ರಿಂದ ಈ ಕಾರ್ಗಿಲ್ ಎಂಬುದು ಒಂದು ಜಿಲ್ಲಾ ಪಟ್ಟಣ. ಭಾರತದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಪಶ್ಚಿಮದಲ್ಲಿ ಲಡಾಖ್ ಪ್ರದೇಶ ಉಂಟು. ಅದರಲ್ಲಿ ಮತ್ತು ಲಡಾಖ್ನ ಪೂರ್ವೋತ್ತರದಲ್ಲಿ ಇದು ಕಾರ್ಗಿಲ್ ಪ್ರದೇಶ ಉಂಟು. ಈ ಕಾರ್ಗಿಲ್ ಎಂಬುದು ಸುರ ನದಿಯ ಮೇಲೆ ನಿಂತಿರುವ ಒಂದು ಪಟ್ಟಣ. ಸುರ ನದಿ ಎಂಬುದು ಸಿಂಧೂ ನದಿಯ ಉಪನದಿ. ಸರಿಸುಮಾರು 8,800 ಅಡಿ ಎತ್ತರದಲ್ಲಿ ಉಂಟು. ಜಮ್ಮು ಆ್ಯಂಡ್ ಕಾಶ್ಮೀರ್ನ ರಾಜಧಾನಿ ಶ್ರೀನಗರದಿಂದ ಲಡಾಖ್ನ ಹೆಡ್ ಕ್ವಾರ್ಟರ್ಸ್ ಲೇಯ ತನಕ ಸುಮಾರು 458 ಕಿಲೋಮೀಟರ್ನ ರಸ್ತೆ ಉಂಟು. ನ್ಯಾಷನಲ್ ಹೈವೇ 1D. ಈ NH1Dಯ ಮಧ್ಯದಲ್ಲಿ ಕಾರ್ಗಿಲ್ ಉಂಟು. ತುಂಬ ಆಯಕಟ್ಟಿನ ಸ್ಥಳ ಅದು. ಗ್ರೇಟ್ ಸ್ಟ್ರಾಟಜಿಕ್ ಪ್ಲೇಸ್. ಈ ಕಾರ್ಗಿಲ್ನ ಉತ್ತರ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಸಿಯಾಚಿನ್ ಉಂಟು. ಉತ್ತರ ಭಾಗದಲ್ಲಿ ಎಲ್ಲ ಗುಡ್ಡ ಪ್ರದೇಶ ಉಂಟು ತುಂಬ. ಈ ಗುಡ್ಡ ಪ್ರದೇಶ 1947 ನಂತರ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪಾಕಿಸ್ತಾನ ಮತ್ತು ಭಾರತದ ಕೈಯಲ್ಲಿ ಬದಲಾವಣೆ ಆಗ್ತಾ ಇತ್ತು. ಒಮ್ಮೆ ಅದು ನಮ್ಮ ಕೈಯಲ್ಲಿರ್ತಿತ್ತು, ಒಮ್ಮೆ ಪಾಕಿಸ್ತಾನದ ಕೈಯಲ್ಲಿರ್ತಿತ್ತು. ಇದು ಹೀಗೆ 71ನಲ್ಲಿ ಹಾಗೆ ಆಯಿತು, 65ಅಲ್ಲಿ 71ನಲ್ಲಿ ಒಮ್ಮೆ ಅವರ ಕೈಯಲ್ಲಿ ಒಮ್ಮೆ ನಮ್ಮ ಕೈಯಲ್ಲಿ ಇದು ನಡೆದುಕೊಂಡು ಹೋಗ್ತಿತ್ತು. 1984ನೇ ಏಪ್ರಿಲ್ ತಿಂಗಳಲ್ಲಿ ಭಾರತೀಯ ಸೇನಾಪಡೆಗಳು ಆಪರೇಷನ್ ಮೇಘದೂತ್ ಎಂಬ ಕಾರ್ಯಾಚರಣೆಯಲ್ಲಿ ಈ ಗುಡ್ಡ ಪ್ರದೇಶವನ್ನು, ಈ ಕಾರ್ಗಿಲ್ನ ಉತ್ತರ ಭಾಗದಲ್ಲಿರುವ ಗುಡ್ಡ ಪ್ರದೇಶವನ್ನು ಶಾಶ್ವತವಾಗಿ ವಶಪಡಿಸಿಕೊಂಡಿವೆ. ಇದರ ನಂತರ ನಾವು ಅಲ್ಲಿ ನಮ್ಮ ಬಂಕರ್ಗಳನ್ನೆಲ್ಲ ಸ್ಥಾಪನೆ ಮಾಡಿ ಒಂದು ಪರ್ಮನೆಂಟ್ ಸ್ಥಾಪನೆ ವ್ಯವಸ್ಥೆಯನ್ನು ಮಾಡಿಕೊಂಡೆವು. ಪಾಕಿಸ್ತಾನ ಆಮೇಲೆ 2 ಪ್ರಯತ್ನ ಮಾಡಿತು ಅದನ್ನು ಮರುವಶಪಡಿಸಲಿಕ್ಕೆ. 1987ರಲ್ಲಿ ಮತ್ತು 1989ರಲ್ಲಿ. ಆ 2 ಫೇಲ್ ಆಯಿತು. ಪಾಕಿಸ್ತಾನಕ್ಕೆ ಅದನ್ನು ಮರುವಶಪಡಿಸಿಕೊಳ್ಳಿಕ್ಕೆ ಆಗಲೇ ಇಲ್ಲ. ಇದು ನಮ್ಮ ಕೈಯಲ್ಲಿತ್ತು. ಅಲ್ಲಿ ಇರುವ ನಮ್ಮ ಸೇನೆ ಚಳಿಗಾಲದಲ್ಲಿ ಕೆಳಗೆ ಇಳಿದು ಬರುವುದು, ಸೆಕೆಗಾಲದಲ್ಲಿ ಮೇಲೆ ಹೋಗುವುದು, ಆ ಬಂಕರ್ಗಳನ್ನು ಅದರಲ್ಲಿ ಸ್ಥಿತವಾಗಿರುವುದು. ಇದು ಈ ಪ್ರಥೆ ನಡೆದುಕೊಂಡು ಮುಂದೆ 1984ರಿಂದ ಹಾಗೆಯೇ ನಡೆದುಕೊಂಡು ಬರ್ತಿತ್ತು. ಆ ಗುಡ್ಡಗಾಡು ಪ್ರದೇಶ ತುಂಬ ದುರ್ಗಮವಾದ ಸ್ಥಳ. 16,000 18,000 ಅಡಿ ಎತ್ತರ, ತುಂಬ ಚಳಿಗಾಲದಲ್ಲಿ -48 -53 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಚಳಿ ಇರುವ ಪ್ರದೇಶ ಅದು. ಆದ ಕಾರಣ ಚಳಿಗಾಲದಲ್ಲಿ ಸೇನೆ ಹಿಂದೆ ಬರ್ತಿತ್ತು, ಲಾಜಿಸ್ಟಿಕ್ಸ್ನ ಸಮಸ್ಯೆಯನ್ನು ನಿವಾರಿಸಲಿಕ್ಕಾಗಿ. ಎಲ್ಲ ನನ್ನ ಸೈನಿಕ ಬಂಧುಗಳು, ಲಯನ್ಸ್ ಮತ್ತು ಉಳಿದ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ನಾನೊಂದು 2 ಮಾತು ಹೇಳಲಿಕ್ಕಿದ್ದೇನೆ. ಏನೆಂದರೆ, ಈ ಕಾರ್ಗಿಲ್ ಯುದ್ಧ ಒಂದು ಅತಿ ಅದ್ಭುತವಾದ ವೀರಯೋಧ ಗಾಥ. ಇಂಥ ಕತೆ ಬೇರೆ ಎಲ್ಲೂ ಒಬ್ಬೊಬ್ಬರ ಕಥೆಯನ್ನು ಕೇಳಲಿಕ್ಕೆ ಹೋದರೆ ಅಂಥ ಅದ್ಭುತವಾದ ತ್ಯಾಗವನ್ನು ಎಲ್ಲೂ ನಿಮಗೆ ಓದಲಿಕ್ಕೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಜೆನೆಸಿಸ್ ಏನಂದರೆ, ನನ್ನ 34 ವರ್ಷ ಸರ್ವಿಸಲ್ಲಿ 2 ವರ್ಷ ಸರ್ವಿಸ್ ನಾನು ಇದೇ ಏರಿಯಾದಲ್ಲಿ ಮಾಡಿದ್ದೇನೆ ಮತ್ತು ಈಸ್ಟ್ ಲಡಾಖಲ್ಲಿ ಮಾಡಿದ್ದೇನೆ, 83ರಿಂದ 85ರವರೆಗೆ. ಆ ಕಾಲದಲ್ಲಿ ನಾವೇ ಇದನ್ನು ಶುರು ಮಾಡಿದ್ದು. ನನ್ನ ಬೆಟಾಲಿಯನ್ ಸಿಯಾಚಿನ್ಗೆ ಹೋಗಿ ಅಲ್ಲಿ ಪಾಕಿಸ್ತಾನದವರು ಹಿಂದೆ ಹೋಗಿರುವಾಗ ನಾವು ಅದನ್ನು ಹೋಗಿ ಆಕ್ಯುಪೈ ಮಾಡಿದ್ದೆವು.
ನಂತರ ಅಲ್ಲಿ ಭೀಷಣ ಯುದ್ಧ ಆಯಿತು. ಈಗ ವರ್ಲ್ಡ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂದರೆ ಸಿಯಾಚಿನ್. 19ರಿಂದ 21,000 ಅಡಿ ಎತ್ತರದಲ್ಲಿ ಈ ಯುದ್ಧ ನಡೀತಾ ಇದೆ ಡೈಲಿ. ನಾವು ಮಾತಾಡುವಾಗ ಪ್ರತಿ 1 ನಿಮಿಷಕ್ಕೆ 6 ಕೋಟಿ ರೂಪಾಯಿ ಖರ್ಚಾಗ್ತದೆ ನಮ್ಮ ದೇಶಕ್ಕೆ. ಇಲ್ಲಿ 2 ರೂಪಾಯಿಗೆ ಸಿಗುವ ಚಪಾತಿ ಅಲ್ಲಿಗೆ ಮುಟ್ಟುವಾಗ 40 ರೂಪಾಯಿ ಆಗ್ತದೆ. ಅದು ನಮ್ಮ ದೇಶದ ರಕ್ಷಣೆಯ ವ್ಯವಸ್ಥೆ. ನಾವು ಅಲ್ಲಿ 84ಕ್ಕೆ ಹೋಗಿ ಸಿಯಾಚಿನ್ ಹಿಡಿಯುವಾಗ ಇದರ ಜೆನಿಸಿಸ್ ಏನಂದರೆ, ಆಗ ಸಿಯಾಚಿನ್ ಬ್ರಿಗೇಡ್ ಕಮಾಂಡರ್ ಜನರಲ್ ಪರ್ವೇಜ್ ಮುಷರಫ್ ಆಗ ಅಲ್ಲಿ ಬ್ರಿಗೇಡಿಯರ್ ಆಗಿದ್ದರು. ಅದೇ ಅವನ ತಲೆಯಲ್ಲಿ ಬಹುಶಃ ಇದನ್ನು ಹೇಗಾದರೂ ಇದರ ಪ್ರತೀಕಾರ ಸೇಡು ತೀರಿಸಬೇಕೆಂಬ ಅವನ ಉದ್ದೇಶ ಇತ್ತು. ಅದಕ್ಕೋಸ್ಕರ ಕರೆಕ್ಟ್ ಜಾಗ ನಡೆದಿದ್ದು ಕಾರ್ಗಿಲ್. ಉಡುಪಿ ಜಿಲ್ಲೆ ಕಾಪುದ ಪುದರ್ಪೋಯಿ ಮೂಜಿ ಮಾರಿಗುಡಿಕ್ಲೇಡು ಆಟಿ ಮಾರಿ ಪೂಜೆ நடத்தண்டு. ಅವ್ವೇತು ಜನ ಭಕ್ತರು ಮಾರಿಗುಡಿಕ್ಲೇಡು ಪೋದು ಮಾರಿಯಮ್ಮನ ಇಂಬು ನಟೊಂಡಿರು. ಹೊಸ ಮಾರಿಗುಡಿக்கு ತುಳು ರಂಗಭೂಮಿ ಬೊಕ ಸಿನಿಮಾ ನಟೆ ಭೋಜರಾಜ್ ವಾಮಂಜೂರು ಬೊಕ ಸಂಸಾರ ಬತ್ತದು ದೇವರ್ನ ಇಂಬು ನಟೊಂಡಿರು. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಬೊಕ ಜೀರ್ಣೋದ್ಧಾರ ಸಮಿತಿ ದಾಖಲೆ ಈ ಪೊರ್ತುರಿತ್ತೇರು. ಮುಲ್ಕಿ ಯುವವಾಹಿನಿ ಘಟಕದ ನಿಲಿಟ್ಟು 21ನೇ ವರ್ಷದ ಆಟಿಡೊಂಜಿ ದಿನ ಲೇಸು ಮುಲ್ಕಿ ಬಿಲ್ಲವ ಸಂಘದ ಸಭಾಗೃಹೋಟು ನಡೆತಂಡು. ಯುವವಾಹಿನಿ ಮುಲ್ಕಿದ ಗುರ್ಕಾರ್ಯರು ಮಾಧವ ಪೂಜಾರಿ ಗುರ್ಕಾರ್ಮಿಡು ಉದ್ಯಮಿ ಶೈಲೇಂದ್ರ ವೈ ಸುವರ್ಣ ಪೆಲಕಾಯ್ದ ಗಟ್ಟಿನ ಬಿನ್ನಿರಿಗೆ ಕುರ್ದು ಕಾರ್ಯಕ್ರಮ ಉದೀಪನ ಮಲ್ತೇರು. ಸುವರ್ಣರು ಪಾತಿರ್ದು ಯುವವಾಹಿನಿದ ಗೆಲ್ಮೆದ ಕಾರ್ಯಕ್ರಮಕ್ಕೆ ಹಿರಿಯರ್ನ ಪುಣೆಪಾಠಕ್ಕೆ ದಿಂಜೆ ಇತ್ತಂಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ತತ್ವ ಆದರ್ಶಗಳನ್ನು ಪಾಲಿತೊಂದು ಜಮನಜ್ಜವಂದಿ ಜನಾಂಗನು ಸಂಘಟನೆ ಮಲ್ತೊಂದು ಸಮಾಜದ ಅಭಿಲೇಚಿಲಿಗೆ ಕೊಡುಗೆ ಕೊರೊಂದುಪ್ಪುನವು ಪುಗರ್ನ ಸಂಗತಿ ಎಂದು ಪಂಡಿರು. ಕುಡದ ಸೈಂಟ್ ಆಗ್ನೆಸ್ ಕಾಲೇಜದ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ ಆಟಿ ಆಚರಣೆ ಬಗೆಟ್ಟು ಉಪನ್ಯಾಸ ಕೊರಿಯರು. ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ರಾಜೇಶ್ ಬಿ, ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪರ್ದ ತಾಪಕ ಗುರುಕಾರ್ಯರು ವೆಂಕಟೇಶ್ ಹೆಬ್ಬಾರ್, ಮುಲ್ಕಿ ಬಿರ್ವೇರೆ ಸಮಾಜ ಸೇವಾ ಸಂಘದ ಗುರುಕಾರ್ಯರು ಎಂ ಪ್ರಕಾಶ್ ಸುವರ್ಣ ಬೊಕ ಯುವವಾಹಿನಿ ಮುಲ್ಕಿ ಘಟಕದ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಸುರೂಕು ಅರೆಪುದಡ್ಡೆ ಚಾ ಬಾಜೆಲು ಕಡ್ಲೆ ಹಪ್ಪಳ ಮಧ್ಯಾಹ್ನಗೂ ಆಟಿದ ಅಟ್ಟಿಲ್ಡು ಕುಕ್ಕುದ ಉಪ್ಪಡು ತಿಮರ ಚಟ್ನಿ ಉಪ್ಪಡಚ್ಚಿಲು ಕುಡುತ ಚಟ್ನಿ ಕುಕ್ಕುದ ಚಟ್ನಿ ತಜಂಕ್ ನುರ್ಗೆ ಸೊಪ್ಪು ಚೇವು ತೇಟ್ಲ ಕುಡುತ ಸಾರು ಚೇವು ಪಲ್ಪೆ ಕೊದ್ದಿಲು ಪೆಲಕಾಯ್ದ ಗಟ್ಟಿ ಮೆತ್ತದ ಗಂಜಿ ಇಂಚ ತರಾವರಿ ನಮೂನೆ ಇತ್ತಡು. ಎಡ್ಡೆ ಗುರುತರ ಜವಾಬ್ದಾರಿದಿ ಒಂದು ಎಂಚ ಸಂಸ್ಕೃತಿನ ನೈಜ ಸ್ವರೂಪಡು ಜನಮಾನಸಗಿತ್ತಾರೆ ಸಾಧ್ಯ ಪನ್ಪುನಂಚಿನ ಒಂಜಿ ಪರಿಕಲ್ಪನೆದಿ ಒಂದು ಈ ಪೊರ್ಲುದ ಆಟಿಡೊಂಜಿ ದಿನೊನು ಅಟ್ಟಣೆ ಮಲ್ತೋ ಒಂದು ಬತ್ತಿನಂಚಿನ ಯುವವಾಹಿನಿದ ಮುಲ್ಕಿ ಘಟಕದ ಒರಿಯತ್ತು ಒರಿಯ ಅಂದತ್ತು ಪ್ರತಿ ಒರಿಯಗಲ ಅವರ ಜೋರಾದ ತಾಟಿ ಬೊಟ್ಟುವುದು ಒಂಜಿ ಅಭಿವಂದನೆ ಕೊರೋಡು. ಇತ್ತೆಂಚ ಪಂಡ ಜೋಕುಲು ಪುಟ್ಟುನ ದುಂಬು ಅಡ್ಮಿಷನ್ ಮಲ್ತದೀಪುನ ಕಾಲ
ತುಳುನಾಡು ಒಂದು ವಿಚಾರನಿಷ್ಠವಾದ ಪಾತೋರ್ನಕಲ ಸಂಖ್ಯೆ ಒಂತೆ ಕಡಿಮೆ. ಸಾಮಾನ್ಯವಾದ ಜೌವನಾದಿಗೆದ ಏರು ಸ್ಥಿತಿ ಟುಪ್ಪುನ ಯಾನು ಒಂತೆ ಪೊಸತನನು ನಿರೀಕ್ಷೆ ಮಲ್ಪುನವು ಸಹಜ. ಹೊಸತನನು ಪ್ರತಿ ಲೇಸಿಡ್ಲ ಎಂಚಾಂಡಲ ಈ ದುಂಬುದಾದ ಮಲ್ತೊಂದು ಬೈದರ ಹಿಡಿದು ಒಂತೆ ಭಿನ್ನವಾದ ಆಲೋಚನೆ ಮಲ್ಪಡು ಅವು ಅನನ್ಯತೆಗೆ ಕಾರಣ ಆಪುಣೊಂದು ನಮ್ಮೊಂದು ಬತ್ತಿನೇ. ಈ ಅಟೀಲ್ದ ಕೋಣೆದ ಕಲ್ಪನೆ ಆ ಸೂಕ್ಷ್ಮತೆಯನ್ನು ಗುರುತ ಮಲ್ಪುನ ಇಟ್ಟು ಐತ ಗೆಲ್ಮೆನ ಉಪ್ಪುನವು ಸೂಕ್ಷ್ಮತೆ ಸೂಕ್ಷ್ಮತೆ ಅವಳು ದೀತಿನಂಚಿನ ವಸ್ತುಲೇನು ಪೂರನಿಕಲು ತೂಂಡ ಒಂದು ಅಟೀಲ್ದ ಕೋಣೆಡು ಸಾಧ್ಯತೆ ಉಪ್ಪುನ ಮಾತಾ ಸಾಧ್ಯತೆಯನ್ನು ಲಕಲು ಬಳಕೆ ಮಲ್ತಿದ್ದೇರು. ಎಲ್ಲೆಲ್ಲಿಯ ಕಿನ್ಯ ಕತ್ತಿ ಬಿಸಲೆ ಆ ಮರಿಯಾಲಡು ತೌತೆಲೆಕ್ಕಂತಿನೇನು ಕಟ್ಟು ನಾವು ಆ ಕ್ರಮೋನ್ಲ ತುಲೆಂಚ ಗೋಡಾದು ದೀತೇರು ಬುಕ ಗಳಸಿನಂಚಿನ ಪಾತ್ರೆ ಅವು ಹೊಸ ನಮೂನೆದ ಎರಬಲ್ಲಿ ಈ ಹೊಸ ನಮೂನೆ ಬರಿಯರ ಬಲ್ಲಿಯಿಂದ ಇನ್ನು ಓಲೋಲು ನಾಡುದೇರ ಅರ್ಣ ಸಂಗ್ರಹಣ ಏರಿ ಇಲ್ಲಾರ್ದು ಕನತೇರ ಅವು ನಿಜವಾದ ಮೆಚ್ಚೋಡು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ಸೋಲ್ಮೇಲು.